ಇವತ್ತಿನ ಮಂಗಳ ಶಿಕ್ಷಣ ಮಾರ್ಗದರ್ಶಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಕಳೆದ 4 ಸರಣಿ ಕಾರ್ಯಕ್ರಮಗಳ ಮೂಲಕ 4 ಸಂಚಿಕೆಗಳ ಮೂಲಕ ಮಂಗಳ ಗ್ರೂಪ್ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಬರ್ತಾ ಇದ್ದೀವಿ. ಸಂಸ್ಥೆಯಲ್ಲಿ ಏನೆಲ್ಲ ಶಿಕ್ಷಣಗಳು ಲಭಿಸುತ್ತೆ, ಅದರಿಂದ ಹೇಗೆ ಸುಲಭವಾಗಿ ಉದ್ಯೋಗಾವಕಾಶವನ್ನು ಪಡೆಯಬಹುದು, ವಿದ್ಯಾರ್ಥಿಗಳು ಉದ್ಯೋಗವನ್ನು ಪಡೆಯೋದಿಕ್ಕೆ, ಉದ್ಯೋಗಾವಕಾಶವನ್ನು ಒದಗಿಸೋದಿಕ್ಕೆ ಕಾಲೇಜು ಏನೆಲ್ಲ ಪ್ರಯತ್ನಗಳನ್ನು ಮಾಡುತ್ತೆ, ಏನೆಲ್ಲ ಫೆಸಿಲಿಟಿಗಳಿದೆ, ಒಟ್ಟಾರೆ ವ್ಯವಸ್ಥೆಗಳು ಹೇಗಿದೆ, ಹೀಗೆ ಎಲ್ಲವನ್ನೂ ಕೂಡ ಒಂದು ಸಮಗ್ರವಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನಗಳನ್ನು ಮಾಡಿದ್ದೇವೆ. ಸೊ ಇದೀಗ ಮತ್ತೊಂದು ವಿಶೇಷವಾದ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡುವಂತಹ ನಿಟ್ಟಿನಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನು ಸರಣಿ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಇವತ್ತು ಮುಖ್ಯವಾದ ಕೆಲವೊಂದು ವಿಚಾರಗಳ ಬಗ್ಗೆ, ಮಂಗಳ ಗ್ರೂಪ್ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ನಾವು ಮಾತನಾಡ್ತೇವೆ. ಈಗಾಗಲೇ ಗೊತ್ತಿದೆ ಮಂಗಳ ತನ್ನ ಹೆಸರನ್ನ ಹೇಗೆ ಛಾಪನ್ನಾಗಿ ಮೂಡಿಸಿಕೊಂಡಿದೆ ಅನ್ನುವಂಥದ್ದು ಶಿಕ್ಷಣ ಕ್ಷೇತ್ರಗಳ ಪೈಕಿ. ಸೊ ಇದೆಲ್ಲವನ್ನು ಕೂಡ ಮತ್ತೊಮ್ಮೆ ಪ್ರಮುಖ ಅಂಶಗಳ ಮೂಲಕ ನಿಮ್ಮ ಮುಂದೆ ಸಣ್ಣದಾಗಿ ಇಡುವಂತ ಪ್ರಯತ್ನ. ಸೊ ಇವತ್ತು ಮತ್ತೊಬ್ಬರು ವಿಶೇಷವಾದ ಅತಿಥಿ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಮಂಗಳ ಗ್ರೂಪ್ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ನ ಅಡ್ಮಿಷನ್ ಆಫೀಸರ್ ಹಾಗೇನೆ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಧರ್ಮರಾಜ ಕೆ ಅವರು ಗೆಸ್ಟ್ ಆಗಿ ನಮ್ಮ ಜೊತೆಗೆ ಇದ್ದಾರೆ. ಮೊದಲಿಗೆ ಅವರನ್ನ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅದೇ ರೀತಿ ಇನ್ನೊಬ್ರು ಈಗಾಗಲೇ 2 ಸಂಚಿಕೆಗಳ ಮೂಲಕ ಬಂದು ನಮಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನವೀನ್ ಪಿ ಅವರು ಸಹಾಯಕ ಉಪನ್ಯಾಸಕರಾಗಿ ಮಂಗಳ ಗ್ರೂಪ್ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟರ್ ಧರ್ಮರಾಜ ಸರ್, ಈಗಾಗಲೇ ನಾವು ಮಾತನಾಡಿದ್ದೇವೆ ಅನೇಕ ವಿಚಾರಗಳ ಬಗ್ಗೆ. ಪ್ರಮುಖ ಹೈಲೈಟ್ಸ್ ಅನ್ನ ನಾವು ಈಗಾಗಲೇ ಜನತೆಯ ಮುಂದೆ ಇಟ್ಟಿದ್ದೇವೆ. ಸೊ ಇವತ್ತು ಮತ್ತೊಂದು ಕಾರ್ಯಕ್ರಮದ ಮೂಲಕ ನಾವು ವಿಚಾರಗಳನ್ನ ತಿಳಿಸುವಂಥದ್ದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಏನು ನೋಡ್ತೇವೆ, ಏನು ತಿಳಿಯೋದು ಅನ್ನುವಂಥದ್ದು. ಕಾಲೇಜು ಎಲ್ಲರ ಕನಸಿನ ಒಂದು ಸ್ಥಳ. ಹೌದು. ಎಲ್ಲ ಮಕ್ಕಳ, ಎಲ್ಲ ಸ್ಟೂಡೆಂಟ್ಗಳು ನಾವು ಕಾಲೇಜಿಗೆ ಹೋಗಬೇಕು, ಕಾಲೇಜಿಗೆ ಕಲಿಬೇಕು, ನನಗೆ ಉದ್ಯೋಗ ಸಂಪಾದಿಸಬೇಕು, ಅದೆಲ್ಲ ಎಲ್ಲರೂ ಆಲೋಚನೆ ಮಾಡ್ತಾ ಇರುವಂಥದ್ದು. ಅವರು SLC ಬರುವಾಗಲೇ ಅವರ ತಲೆಬಿಸಿ ಶುರುವಾಗ್ತದೆ, ಕನಸುಗಳು ಕಾಣ್ತದೆ. PUC ಬಂದ ನಂತರ ಅಂತೂ ಕನಸುಗಳು ದೊಡ್ಡದಾಗಿರ್ತದೆ. ಅದನ್ನು ಎಲ್ಲಿ ಏನು ಮಾಡು ಅಂತ ಹೇಳೋದು ಸಾಧಾರಣ ಒಂದು ಐಡಿಯಾ ಅಥವಾ ಒಂದು ಅಭಿಪ್ರಾಯಗಳು ಏನು ಅವರಿಗೆ ಯಾರಾದರೂ ಕೊಟ್ಟರೆ ಮಾತ್ರ ಸಿಗ್ತದೆ. ಒಂದು ಪೇರೆಂಟ್ಸ್ ಇರ್ತದೆ, ಒಂದು ಪೇರೆಂಟ್ಸ್ ಕೊಡ್ಬೋದು. ಅವರು ಬುದ್ಧಿವಂತರಿದ್ದರೆ ಮತ್ತೆ ಜ್ಞಾನ ಅವರಿಗೆ ಅದರ ಗೊತ್ತಿದ್ರೆ ಅದನ್ನು ಅವರು ತೀರ್ಮಾನಿಸಬಹುದು. ಮಕ್ಕಳ ಭವಿಷ್ಯದ ಬಗ್ಗೆ ತೀರ್ಮಾನ ಮಾಡಲಿಕ್ಕೆ ಹಿರಿಯರು ಮೊದಲಾಗಿ ಆಲೋಚನೆ ಮಾಡ್ತಾರೆ. ಅಥವಾ ಬಾಕಿದವರು ಯಾರಾದರೂ ಸಲಹೆ ಸೂಚನೆಗಳನ್ನು ಕೊಡಬೇಕು, ಸಲಹೆ ಕೊಡಬೇಕು. ನಾವು ಮಕ್ಕಳನ್ನು ಕರ್ಕೊಂಡು ಬೇರೆಯವರು ಗೊತ್ತಿದ್ದವ್ರ ಹತ್ರ ಹೋಗುದು ಅಥವಾ ಗೊತ್ತಿರೋದ್ರಲ್ಲಿ ಈ ವಿಷಯಗಳನ್ನು ಚರ್ಚಿಸುವುದು ಅದೆಲ್ಲ ಇರ್ತದೆ. ಆದರೆ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಅಥವಾ ಉಡುಪಿ ಆಚೀಚೆ ಮುಂದೆ ಕಾರವಾರ ಈ ಸೈಡಿನಲ್ಲಿ ಮೆಡಿಕಲ್ ಕೋರ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದವರು ಬಹಳ ಕಡಿಮೆ ಅಂತ ನಮ್ಮ ಅನುಭವದಲ್ಲಿ. ನಾನೀಗ ಡಾಕ್ಟ್ರು, ಆದರೆ ನಮ್ಮ ಈ ಫೀಲ್ಡಿನಲ್ಲಿ ಮೆಡಿಕಲ್ ಮಾಹಿತಿ, ಮೆಡಿಕಲ್ನಲ್ಲಿ ಯಾವೆಲ್ಲ ಉದ್ಯೋಗ ಅವಕಾಶಗಳಿದೆ, ಯಾವೆಲ್ಲ ಕೋರ್ಸಸ್ ಇದೆ, ಆ ಕೋರ್ಸಸ್ಸನ್ನು ಪಡೆಯುವ ಬಗೆ ಹೇಗೆ, ಕೋರ್ಸ್ಗಳನ್ನು ಹೇಗೆ ಪಡಿಬೇಕಿದ್ರೆ ಏನದಕ್ಕೆ ಮುಂದಾಲೋಚನೆ ಮುಂದಾಗ್ರತೆ ಏನು ವಹಿಸಬೇಕು, ಅಥವಾ ಅದರ ಖರ್ಚು ವೆಚ್ಚಗಳು ಇತರ ವಿಷಯಗಳು ಯಾವುದನ್ನು ಯಾರು ನಿಖರವಾಗಿ ಹೇಳುವುದಿಲ್ಲ. ಯಾಕಂದ್ರೆ ಆ ವೈದ್ಯಕೀಯ ವಲಯವೇ ಆಗಿದೆ, ಒಂದು ಸ್ವಲ್ಪ ಗೂಢಾರ್ಥದಲ್ಲೇ ಆಗಿದೆ, ಅಂದ್ರೆ ಗೊಂದಲ ಇದೆ. ಯಾಕಂದ್ರೆ ವೈದ್ಯಕೀಯ ಅಂತ ಹೇಳಿದ ಕೂಡಲೇ ಬಹಳ ದೊಡ್ಡ ಖರ್ಚಿನ ಕೋರ್ಸ್ಗಳದು. MBBS ಮಾಡ್ಬೇಕಾದ್ರೆ 1 ಕೋಟಿ ಬೇಕು, MDMS ಮಾಡ್ಬೇಕಾದ್ರೆ 2 ಕೋಟಿ ಬೇಕು ಅಂತೇಳಿ ಕೋಟಿಗಳ ಲೆಕ್ಕದಲ್ಲಿ ಹೇಳ್ತಾರಲ್ಲ. ಸಾಮಾನ್ಯ ವರ್ಗದವರಿಗೆ ಮತ್ತು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ, ಮಧ್ಯಮ ವರ್ಗದವರಿಗೆ ಎಟುಕುವಂತ ಕೋರ್ಸ್ಗಳು ಕೂಡ ಮೆಡಿಕಲ್ ಫೀಲ್ಡ್ ಅಲ್ಲಿ ಇದೆ. ಅವರ ಖರ್ಚು ವೆಚ್ಚಗಳನ್ನು ತೂಗಿಸುವಂಥದ್ದು, ಅವರಿಗೆ ಕೈಗೆಟಕುವಂಥ ಕೋರ್ಸ್ಗಳು ಮೆಡಿಕಲ್ ಕೋರ್ಸ್ನಲ್ಲಿ ಇದೆ ಅಂತ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಹೇಳಿ ನಾವು ಹೇಳ್ಬೋದು. ಮಾತ್ರ ನಾವು ಅನುಭವಿಸಿದ್ದೇವೆ. ಯಾಕಂದ್ರೆ ಬೇರೆಲ್ಲ ಇಡೀ ಇಂಡಿಯಾದಲ್ಲಿ ನಾವು ಹೇಳುದಿದ್ರೆ ಅಥವಾ ಫಾರಿನ್ದಲ್ಲಿ ಸೇರಿಸ್ಕೊಂಡು ಇಂಡಿಯಾದಲ್ಲಿ ಮಾಹಿತಿ ಬೇರೆ ಸ್ಟೇಟಿನವರಿಗೆ ಇದ್ದಷ್ಟು ನಮ್ಮ ಕರ್ನಾಟಕದವರಿಗೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಸಾಧಾರಣ 18 ವರ್ಷದಿಂದ ನಮ್ಮ ಕಾಲೇಜುಗಳು ಪ್ರವರ್ತಿಸ್ತಾ ಇದೆ. 18 ವರ್ಷ ಆಯ್ತು ನಮ್ಮ ಕಾಲೇಜು ಶುರುವಾಗಿ, ಎಸ್ಟಾಬ್ಲಿಷ್ ಆಗಿ. ಇಲ್ಲಿಂದ ಕರ್ನಾಟಕದಿಂದ ಬಂದಂತ ಮಕ್ಕಳು ತುಂಬಾ ಕಡಿಮೆ. ಇದು ಬೇಸರದಲ್ಲಿ ಹೇಳ್ತಾ ಇದ್ದೇನೆ. ಆದ್ರೆ ಕೇರಳದಿಂದಾಗ್ಲಿ ಅಥವಾ ಇದು ನಾರ್ತ್ ಈಸ್ಟ್ ಕಂಟ್ರಿ ಸ್ಟೇಟ್ಗಳಿಂದಾಗ್ಲಿ ಬಂದ ಮಕ್ಕಳು ಜಾಸ್ತಿ. ಕರ್ನಾಟಕದಿಂದ, ಮಂಗಳೂರಿಂದ ಅಥವಾ ಸುತ್ತಮುತ್ತಲ ಈ ಪ್ರದೇಶಗಳಿಂದ ಬಂದ ಮಕ್ಕಳು ಕಡಿಮೆ. ಯಾಕೆಂತ ನಾವೇ ತಿಳ್ಕೊಳ್ಳೋದು ಸಣ್ಣ ಪ್ರಯತ್ನ ಮಾಡುವಾಗ, ಫೀಡ್ಬ್ಯಾಕ್ ತಗೊಳ್ತಾ ಇರುವಾಗ ಮಾಹಿತಿ ಇಲ್ಲ ಅಂತ ನಮ್ಗೊಂದು ಮಾಹಿತಿ ಕಡಿಮೆ. ಮತ್ತು ಬೇರೆ ಕಾರಣಗಳು, ವಿಶೇಷ ಕಾರಣಗಳು ಇದೆ ಅದರಲ್ಲಿ.
ಮೆಡಿಕಲ್ ಕೋರ್ಸ್ ಅಂದರೆ ಸ್ವಲ್ಪ ಕಷ್ಟದ ಕೆಲಸ, ಮತ್ತು ಆ ಫೀಲ್ಡ್ ಸ್ವಲ್ಪ ಕಷ್ಟ ಬರಬೇಕಾದಲ್ಲಿ ಅದೆಲ್ಲ ಒಂದು ಹೆಸಿಟೇಷನು, ಸ್ವಲ್ಪ ಹೆದರಿಕೆ ಅದೆಲ್ಲ ಇದ್ದ ಇದು ಕೆಲವು ಫೀಡ್ಬ್ಯಾಕ್ಗಳು. ಆಗ ಈ ಸಾಮಾನ್ಯ ವರ್ಗದವರಿಗೆ ಏನು ಆಲೋಚನೆ ಮಾಡ್ತಾರೆ ಅಂದರೆ, ಸುಲಭದಲ್ಲಿ ಕಲಿಬೇಕು, ಸುಲಭದಲ್ಲಿ ಕಲ್ತಾದ ನಂತರ ಸುಲಭದಲ್ಲಿ ಕಲಿಸಲಿಕ್ಕೆ ಅವರ ಹಿರಿಯರಿಗೂ ಆಗಬೇಕು, ಕಲ್ತಾದ ನಂತರ ಸುಲಭದಲ್ಲಿ ಕೆಲಸ ಉದ್ಯೋಗ ಸಿಗಬೇಕು. ಉದ್ಯೋಗವು ಒಂದು ನಮ್ಮ ಲೆವೆಲಿಗೆ, ನಮ್ಮ ಇದಕ್ಕೆ ನಮಗೆ ಒಳ್ಳೆ ತಕ್ಕ ನಮ್ಮ ಲೆವೆಲಿಗೆ ಆದರೂ ಒಂದು ಒಳ್ಳೆ ರೀತಿ ಅಥವಾ ಒಳ್ಳೆಯ ಕೆಲಸವನ್ನೇ ನಾವು ಅನುಭವಿಸಬೇಕು, ಒಳ್ಳೆ ಕೆಲಸವನ್ನೇ ಪಡಿಬೇಕು ಅಂತ ಹೇಳುವ ಒಂದು ಇರಾದೆ, ಒಂದು ಆಶೆ ಎಲ್ಲ ಮನುಷ್ಯರಾದವರಿಗೆ ಇರ್ತದೆ. ಅದು ಸಾಮಾನ್ಯ ವರ್ಗ ಇರಲಿ, ಮಧ್ಯಮ ವರ್ಗ ಇರಲಿ ಅಥವಾ ಮೇಲ್ವರ್ಗ ಇರಲಿ. ಮೇಲ್ವರ್ಗದವರನ್ನು ಇದನ್ನು ಎಲ್ಲಿ ಸೇರಿಸ್ಕೊಳ್ಬೋದು ಅಂದರೆ MBBS ಅದೆಲ್ಲ ಮಾಡೋ ದೊಡ್ಡ ಖರ್ಚಿನ ಕೆಲಸ, ಕರೆಕ್ಟ್, ಅದು ಹೌದು. ಅದಕ್ಕೆ ಖರ್ಚು ವೆಚ್ಚಗಳು ಜಾಸ್ತಿ, ಅದು ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಕು, ಅದಕ್ಕೆ ಅದೆಲ್ಲ ಸರಿ. ಆದರೆ ಗವರ್ಮೆಂಟಿನ ಸಹಕಾರದಿಂದ ಅಥವಾ ಸೊಸೈಟಿಯ ಸಹಕಾರದಿಂದ ಕೆಲವರಿಗೆ ಸಣ್ಣ ಖರ್ಚಿನಲ್ಲಿ ಸಿಗುವ ಅವಕಾಶ ಕೂಡ ಗೌರ್ಮೆಂಟ್ ಮಾಡಿಕೊಟ್ಟಿದೆ. ಅಂದರೆ ನೀಟ್, CET ಅದೆಲ್ಲ ಮಾಡಿಕೊಂಡು ನೀಟಲ್ಲಿ ಬರ್ಕೊಂಡು ಅದರಲ್ಲಿದ್ದರೆ ಅವರಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿದರೆ ಸ್ವಲ್ಪ ಕಡಿಮೆ ಆಗ್ತದೆ. ಆದರೆ ಸ್ವಲ್ಪ ಅಂದರೆ ಅದು ಈ ಮಧ್ಯಮ ವರ್ಗ ಮತ್ತು ಕೆಳವರ್ಗದವರಿಗೆ ನಿಲುಕುವ ಫೀಸುಗಳಲ್ಲ. ಆದರೆ ಮಧ್ಯಮ ವರ್ಗ ಮತ್ತು ಕೆಳವರ್ಗದವರಿಗೆ ನಿಲುಕುವ ಮೆಡಿಕಲ್ ಕೋರ್ಸುಗಳು ಸುಲಭದಲ್ಲಿ ಸಿಗ್ತದೆ, ಸುಲಭದಲ್ಲಿ ಕಲೀಲಿಕ್ಕೂ ಆಗ್ತದೆ, ಸುಲಭದಲ್ಲಿ ಕಲಿಸಲಿಕ್ಕೂ ಆಗ್ತದೆ ಅಂತ ಹೇಳುವ ವಿವರ ಇಲ್ಲದ ಕಾರಣ ಅದನ್ನು ಸ್ವಲ್ಪ ನಮ್ಮ ಜನತೆಗೆ, ನಮ್ಮ ಸಾರ್ವಜನಿಕರಿಗೆ, ನಮ್ಮ ಸೊಸೈಟಿಗೆ ಸ್ವಲ್ಪ ತಿಳಿಸು ಅಂತ ಹೇಳುವ ಉದ್ದೇಶದಿಂದ ಈ ಕಾರ್ಯಕ್ರಮ ಸರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಯಾಕೆ ಸುಲಭ, ಹೇಗೆ ಸುಲಭ ಅಂದರೆ ಅದನ್ನು ಹೀಗೆ ಅರ್ಥ ಮಾಡ್ಕೊಳ್ಬೋದು. ಸುಲಭ ಅಂದರೆ ಒಂದು ಓದಲಿಕ್ಕೆ ಸುಲಭ, ಕಲೀಲಿಕ್ಕೆ ಸುಲಭ ಅಂತ, ಒಂದು ಮಕ್ಕಳಿಗೆ ಕಲೀಲಿಕ್ಕೆ ಸುಲಭ ಆಗಬೇಕು. ಸರಿ, ಈಗ SLC ಇಂದ ಅಥವಾ PUC ಇಂದ ಬಂದ ಮಕ್ಕಳು ಹೊಸತಾಗಿ ಮೂಡಿ ಬರ್ತಾ ಇದ್ದಾರಷ್ಟೇ, ಅವರಿಗೆ ಹಲವಾರು ಸಮಸ್ಯೆಗಳು ಅದೆಲ್ಲ ಇರುತ್ತದೆ, ಅದನ್ನು ಒಂದು ಎದುರಿಸಲಿಕ್ಕೆ. ಇನ್ನೊಂದು ಅಪ್ಪ ಅಮ್ಮನಿಗೆ ಮಕ್ಕಳ ಖರ್ಚುಗಳನ್ನು ನೋಡಲಿಕ್ಕೆ, ವಿದ್ಯಾಭ್ಯಾಸಕ್ಕೆ ಕೊಡುವಂಥ ಖರ್ಚುಗಳ ಬಗ್ಗೆ ಅದು ಸುಲಭ ಆಗಬೇಕು. ಅಂದರೆ ಮಧ್ಯಮ ವರ್ಗ ಅಂದರೆ ಅವರನ್ನು ಅದೇ ರೀತಿಯಲ್ಲಿ ನಾವು ನೋಡ್ತೇವೆ, ಅಂದರೆ ಫೈನಾನ್ಷಿಯಲ್ ಅವರಿಗೆ ಕಷ್ಟ ಇರ್ತದೆ, ಇದ್ದದಲ್ಲಿ ತೂಗಿಸಿಕೊಂಡು ಹೋಗುವಂಥ ಮನಸ್ಥಿತಿ ಅವರದ್ದು. ಇನ್ನೊಂದು ಕಲ್ತ ನಂತರ ಕೆಲಸ ಸಿಗ್ತದಾ ಇಲ್ವಾ ಅಂತ ಹೇಳುವ ಆತಂಕದ ಸ್ಥಿತಿ ಉಂಟಾ, ಇದೆಯಾ ಇಲ್ವಾ, ಅದು ಇದ್ರೆ ಯಾಕೆ, ಇಲ್ಲದಿದ್ದರೆ ಹೇಗೆ, ಅದನ್ನು ತಿಳಿಸಬೇಕು ಅಂತ ನಾವು ಈ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಸುಲಭದಲ್ಲಿ ಕಲಿಬೇಕು ಅಂತಾದರೆ ಏನಾಗಬೇಕು, ಓದಲಿಕ್ಕೆ ಸುಲಭ ಆದರೆ ಸುಲಭದಲ್ಲಿ ಕಲಿಬಹುದು, ಹುಡುಗಿಗೆ ಓದಲಿಕ್ಕೆ ಸುಲಭ ಆದರೆ ಸುಲಭ. ಅಥವಾ ಸುಲಭದಲ್ಲಿ ಕಲಿಸಲಿಕ್ಕೆ ಆಗಬೇಕು, ಬಹಳ ಸಣ್ಣ ಅಮೌಂಟ್ ಇದು ಇನ್ವೆಸ್ಟ್ ಮಾಡಲಿಕ್ಕೆ, ಸಣ್ಣ ಅಮೌಂಟ್ ಅದು ಮಕ್ಕಳಿಗೆ ಖರ್ಚು ಮಾಡಲಿಕ್ಕೆ ಆಗುವಂಥದ್ದು ದೊಡ್ಡ ಅಮೌಂಟ್ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಇದ್ದವರಿಗೆ ಏನು ಮಾಡ್ಬೋದು, ಸುಲಭದಲ್ಲಿ ಕಲೀಲಿಕ್ಕೆ ಆಗುವಂಥ ಕೋರ್ಸುಗಳು ಬೇಕು. ಆ ಕೋರ್ಸುಗಳು ಅದರ ಬಗ್ಗೆ ಆಲೋಚನೆ, ಸುಲಭ ಕಲಿತ ಕೂಡಲೇ ಕೆಲಸ ಸಿಗುವಂಥದ್ದು ಇನ್ನೊಂದು ಮುಖ್ಯ ವಿಷಯ. ಈ ಮುಖ್ಯ ವಿಚಾರವನ್ನು ಹಿಡಿದುಕೊಂಡೇ ಕೆಲವರು ಆಲೋಚನೆ ಮಾಡ್ತಾ ಇರ್ತಾರೆ ಕಲೀಲಿಕ್ಕೆ. ಆಗ ಅವರಿಗೆ ಗೊಂದಲ ಜಾಸ್ತಿ ಆಗೋದು ಅದರಿಂದಾಗಿ. ಈಗ ಬೇರೆ 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 ಕೋರ್ಸುಗಳು ಈ ವೈದ್ಯಕೀಯ ವಲಯದಲ್ಲಿ ಆಗಲಿ ಅಥವಾ ಬೇರೆ ಇತರ ಕೋರ್ಸುಗಳು, IAS IPS ಸಾಧ್ಯದವರಿಗೆ ಅದು ಕೂಡ ಮಾಡ್ಬೋದು. BA BSc ಮಾಡಿಕೊಂಡು LLB ಮಾಡ್ಬೋದು, ಪ್ರೊಫೆಷನಲ್ ಕೋರ್ಸುಗಳನ್ನು ಮಾಡ್ಬೋದು. ಆಗ ಸಮಯದ ಟೈಮಿನ ಮಿತಿ ಇದೆ. ಇದು ನಮಗೆ ಸುಲಭ ಅಂದರೆ ಒಂದು ಬೇಗ ಆಗಬೇಕು, ಕಲ್ತ ಕೂಡಲೇ ಕೆಲಸ ಸಿಗೋದು ಮಾತ್ರ ಅಲ್ಲ, ಬೇಗ ಕಲ್ತಾಗಬೇಕು ಅಂತ ಕೂಡ ಈ ಮಧ್ಯಮ ವರ್ಗ ಮತ್ತು ಕೆಳವರ್ಗದವರಿಗೆ ಇರ್ತದೆ. ಈ ಮಧ್ಯಮ ವರ್ಗದವರು ಏನು ಮಾಡ್ತಾರೆ, ಸುಲಭದಲ್ಲಿ ಅಂದರೆ ದುಡ್ಡನ್ನು ಲೆಕ್ಕ ಹಾಕ್ತಾರೆ. ಆಗ ದುಡ್ಡಿನ ಲೆಕ್ಕಾಚಾರ ಹಾಕೋದು ಬಹಳ ದೊಡ್ಡ ದುಡ್ಡು ಏನಾಗೋದಿಲ್ಲ, ಅಂಥ ಕೋರ್ಸ್ ಯಾವುದುಂಟು ಅಂತ ನೋಡ್ತಾರೆ. ಆಗ ಒಂದು ರೀತಿಯಲ್ಲಿ ನಾವು ಟ್ಯಾಲಿ ಮಾಡ್ಬೋದು, ಅಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು. ಆಗ ಅದರಲ್ಲಿ ಪ್ರಥಮವಾಗಿ ನಾವು ಆಲೋಚನೆ ಮಾಡೋದು ಉದ್ಯೋಗ ಎಲ್ಲಿ ಸಿಗ್ತದೆ, ಹೇಗೆ ಸಿಗ್ತದೆ, ಉದ್ಯೋಗ ಅವಕಾಶ ಉಂಟಾ ಅಥವಾ ನಾಳೆ ನಾವು ಕಷ್ಟ ಬರಬೇಕಾದಿಲ್ಲ. ಆಗ ನೋಡಬೇಕಾದ್ದು ಯಾವುದು, ಯಾವ ಫೀಲ್ಡ್ ಉಂಟು. ಆಗ ಮೆಡಿಕಲ್ ಫೀಲ್ಡ್ ಮುಂದೆ ಬರ್ತದೆ ಆ ವಿಷಯದಲ್ಲಿ. ಯಾಕೆಂದರೆ ಮೆಡಿಕಲ್ ಫೀಲ್ಡಲ್ಲಿ ಎಷ್ಟು ಅಗತ್ಯ ಇದೆಯಾ ಅಷ್ಟು ಬರ್ತಾ ಇಲ್ಲ ಕಲ್ತವರು, ಕ್ವಾಲಿಫೈಡ್ಗಳು, ಆ ವಿಷಯದಲ್ಲಿ ಪರಿಪೂರ್ಣತೆ ಪಡೆದವರು ಬರ್ತಾ ಇಲ್ಲ. ಇದರಿಂದ ಏನಾಗಿದೆ, ಆ ಫೀಲ್ಡು ಬಡವಾಗ್ತಾ ಉಂಟು, ಅಲ್ಲಿ ಡಿಮಾಂಡ್ ಇದೆ ಅಂತ ನಾನು ಹೇಳ್ತಾ ಇಲ್ಲ ಅಥವಾ ನಾವು ಹೇಳ್ತಾ ಇಲ್ಲ, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರೇ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ವೈದ್ಯಕೀಯ ವಲಯದಲ್ಲಿ MBBS ಅಥವಾ ಡಾಕ್ಟರ್ಗಳು ಅಥವಾ ಟೆಕ್ನಿಷಿಯನ್ಗಳಿಂದ ಹಿಡಿದು ಸಣ್ಣ ಡಿಪ್ಲೊಮಾ ಕೋರ್ಸಿನವರೆಗೆ ಕಲ್ತವರಿಗೆ ಮುಂದಿನ 25ರಿಂದ 30 ವರ್ಷದವರೆಗೆ ಉದ್ಯೋಗಾವಕಾಶಕ್ಕೆ ಕೊರತೆ ಇಲ್ಲ. ಯಾಕಂದರೆ ಆ ಫೀಲ್ಡ್ ಸ್ಯಾಚುರೇಟ್ ಆಗೋದಿಲ್ಲ. ಯಾಕಂದರೆ ಆಸ್ಪತ್ರೆಗಳು ದೊಡ್ಡದಾಗ್ತಾ ಉಂಟು, ರೋಗಗಳು ಜಾಸ್ತಿ ಆಗ್ತಾ ಉಂಟು, ಮತ್ತು ಈ ವೈದ್ಯಕೀಯ ವಿಜ್ಞಾನವೂ ಜಾಸ್ತಿ ಆಗ್ತಾ ಉಂಟು, ಬೇರೆ ಬೇರೆ ಅವಕಾಶಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇನ್ನು 30 ವರ್ಷದವರೆಗೆ ಉದ್ಯೋಗಕ್ಕೆ ಅವಕಾಶ ಉಂಟು, ಆ ಉದ್ಯೋಗ ಸಿಗುವುದಿಲ್ಲ ಅಂತ ಆಗುವ ಪರಿಸ್ಥಿತಿ ಇಲ್ಲಿ ಇಲ್ಲ ಅಂತ ಹೇಳೋ ಗ್ಯಾರಂಟಿ ಆದ ನಂತರ ಉದ್ಯೋಗದ ಬಗ್ಗೆ ಆಲೋಚನೆ ಮಾಡಬೇಕಾದಿಲ್ಲ. ಕೋರ್ಸ್ಗಳ ಬಗ್ಗೆ ಹೇಳಿದ್ರೆ, ಡಿಪ್ಲೊಮಾ ಕೋರ್ಸ್ಗಳ ಬಗ್ಗೆ ಹೇಳಿದ್ರೆ, ಇನ್ನು BSc ಮತ್ತೆ ಉಳಿದ ಸಂಸ್ಥೆಗಳಲ್ಲಿ ಕೋರ್ಸ್ಗಳನ್ನು ಹೇಳುವಂಥದ್ದು ನಾನು ಪ್ರಯತ್ನ ಪಡ್ತೇನೆ. BSc ಕೋರ್ಸ್ಗಳು
ನಮ್ಮ ಕಾಲೇಜಲ್ಲಿ 5 ಕೋರ್ಸ್ಗಳಿದೆ. ಅದು 6 ಕೋರ್ಸ್ ಇತ್ತು, ಅದು ಒಂದು ಕೋರ್ಸ್ ಮರ್ಜ್ ಆಯಿತು, ಅದರಿಂದ 5 ಕೋರ್ಸ್ಗಳಿವೆ. BPT ಅಂತ ಇದೆ, ಇನ್ನೊಂದು ಕೋರ್ಸ್ ಇದೆ. BSc ನರ್ಸಿಂಗ್ ಅಂತ ಮತ್ತೊಂದು ಕೋರ್ಸ್ ಇದೆ. GNM ಅಂತ ಇನ್ನೊಂದು ಕೋರ್ಸ್ ಇದೆ. ಕೋರ್ಸ್ಗಳೆಲ್ಲ ಒಂದೇ ರೀತಿ, ಅಂದರೆ ಕಲಿಯುವುದರಲ್ಲಿ ಮಾತ್ರ ಸಬ್ಜೆಕ್ಟ್ಗಳು ಮಾತ್ರ ಬೇರೆ. ಎಲ್ಲ ಕೋರ್ಸ್ಗಳಿಗೂ ಅನಾಟಮಿ ಫಿಸಿಯಾಲಜಿ ಕಾಮನ್. ಎಲ್ಲ ಕೋರ್ಸ್ಗಳು ಅಂದರೆ ಮನುಷ್ಯನ ಶರೀರಶಾಸ್ತ್ರ ದೇಹಶಾಸ್ತ್ರವನ್ನು ಕಲಿಯದೆ ಯಾವುದನ್ನು ಇದು ಕಲೀಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಮನುಷ್ಯನ ದೇಹವನ್ನೇ ಅವರು ಉದ್ದೇಶವಾಗಿಟ್ಟುಕೊಂಡೇ ಮಾಡುವಂಥ ಕೆಲಸಗಳು. ಈ BSc ಅಲೈಡ್ ಹೆಲ್ತ್ ಸೈನ್ಸ್ ಅಂತ ಹೇಳಿದರೆ ಅದೇ MLT ಅದೇ ಲ್ಯಾಬ್ ಟೆಕ್ನಾಲಜಿ, ಅಥವಾ MIT ಅದೇ ಇಮೇಜಿಂಗ್ ಟೆಕ್ನಾಲಜಿ, MRI CT ಸ್ಕ್ಯಾನ್ ಮಾಡುವಂಥದ್ದು. ಇನ್ನೊಂದು RDT ರೀನಲ್ ಡಯಾಲಿಸಿಸ್ ಟೆಕ್ನಾಲಜಿ, ಅಂದರೆ ಕಿಡ್ನಿ ಫೇಲ್ ಆದವರಿಗೆ ಆರ್ಟಿಫಿಷಿಯಲ್ ಕಿಡ್ನಿಯಾಗಿ ಡಯಾಲಿಸಿಸ್ ಮೆಷಿನನ್ನು ಯೂಸ್ ಮಾಡ್ತಾರೆ. ಅಂದರೆ ಕಿಡ್ನಿ ಮಾಡುವ ಕೆಲಸವನ್ನೇ ಮಾಡುವಂಥ ಇನ್ನೊಂದು ಮೆಷಿನ್, ಅದನ್ನು ಹೊಟ್ಟೆಯೊಳಗೆ ಇಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ, ಅದಕ್ಕೆ ಹೊರಗಿಟ್ಟು ಅದನ್ನು ಆಪರೇಟ್ ಮಾಡುವಂಥದ್ದನ್ನು ಕಲಿಯುವಂಥದ್ದು, ಅದು RDT ರೀನಲ್ ಡಯಾಲಿಸಿಸ್ ಟೆಕ್ನಾಲಜಿ. ಇನ್ನೊಂದು ಆಪ್ಟೋಮೆಟ್ರಿ. ಆಪ್ಟೋಮೆಟ್ರಿ ಅಂದರೆ ಕಣ್ಣಿನ ಡಾಕ್ಟರ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾರೆ, ಕಣ್ಣಿನ ಬಗ್ಗೆ ಕಲಿತಾರೆ, ಕಣ್ಣಿನ ರೋಗಗಳ ಬಗ್ಗೆ ಕಲಿತಾರೆ, ಕಣ್ಣು ಪರೀಕ್ಷೆಗಳ ಬಗ್ಗೆ ಕಲಿತಾರೆ. ಮಾತ್ರ ಅಲ್ಲ, ಕಣ್ಣಿನ ಇಂಪ್ಲಾಂಟ್ಸ್ ಅಥವಾ ಕಣ್ಣಿನ ಒಳಗಿಡುವಂಥ ಕೆಲವು ಉಪಕರಣಗಳು, ಕಣ್ಣಿನ ಪರೀಕ್ಷೆಯನ್ನು ಮಾಡುವಂಥ ಕೆಲವರು ಉಪಕರಣಗಳನ್ನು ಮಾಡುವಂಥ ಕಂಪನಿಗಳಲ್ಲಿ ಅವರಿಗೆ ತುಂಬ ಅವಕಾಶ. ಮಾತ್ರ ಅಲ್ಲ, ಹೊರಗಿನ ದೇಶಗಳಲ್ಲಿ ಕೂಡ ಇಂಥ ಟೆಕ್ನಿಷಿಯನ್ಗಳಿಗೆ ಅತ್ಯಂತ ಹೆಚ್ಚಿನ ಅವಕಾಶ. ಇನ್ನೊಂದು ಕೋರ್ಸ್ ಇದೆ, ಅನಸ್ತೇಷಿಯಾ ಮತ್ತು ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ. ಈ ಅನಸ್ತೇಷಿಯಾ ಟೆಕ್ನಾಲಜಿ ಅಂದರೆ ಅನಸ್ಥೆಟಿಸ್ಟ್ ಇದ್ದು ಅಂಡರ್ ಅವರು ಕೆಲಸ ಮಾಡ್ತಾರೆ. ಅನಸ್ಥೆಟಿಸ್ಟ್ ಒಂದು OTಯಲ್ಲಿ, ಒಂದು ಆಸ್ಪತ್ರೆಯಲ್ಲಿ 1 OT 10 OT 20 OT ಇರಲಿ, ಆದರೆ ಅಲ್ಲಿ ಅನಸ್ಥೆಟಿಸ್ಟ್ ಅದು ಮುಖ್ಯ ಪಾತ್ರ ವಹಿಸ್ತಾರೆ. ಆದರೆ ಯಾರಿಗೂ ಗೊತ್ತಿಲ್ಲದ ವಿಷಯ, ಅನಸ್ಥೆಟಿಸ್ಟ್ ಅಷ್ಟು ಮುಖ್ಯ ಪಾತ್ರ ಅವರು ವಹಿಸ್ತಾರೆ ಅಂತ ಹೇಳೋದು ಸಾಮಾನ್ಯ ವರ್ಗದವರಿಗೆ ಗೊತ್ತಿಲ್ಲ. ಡಾಕ್ಟರ್ಗಳು ಆ ಫೀಲ್ಡಲ್ಲಿ ಇದ್ದವರಿಗೆ ಮಾತ್ರ ಗೊತ್ತಿರ್ತದೆ. ಯಾಕಂದರೆ ಸರ್ಜರಿ ಮಾಡ್ತಾರೆ, ಹೋಗ್ತಾರೆ, ಬರ್ತಾರೆ, ಸರ್ಜರಿ ಮಾಡ್ತಾರೆ, ಬಿಡ್ತಾರೆ. ಆ ನಂತರ ಅದರ ಮೊದಲು ಸರ್ಜರಿ ಮಾಡೋದ್ರ ಮೊದಲು ಪೇಷಂಟನ್ನು ರೆಡಿ ಮಾಡುವ ಕೆಲಸ, ಪೇಷಂಟಿಗೆ ಅರಿವಳಿಕೆ ಕೊಟ್ಟು ಪ್ರಜ್ಞೆ ತಪ್ಪಿಸಿ ಅವರನ್ನು ರೆಡಿ ಮಾಡುವ ಕೆಲಸ, ಅವರಿಗೆ ಏನಾದರೂ ಪ್ರಾಬ್ಲಮ್ ಅಲ್ಲಿ ರೈಸ್ ಆದರೆ, ಅಂದರೆ ಅವರಿಗೆ ಬ್ಲಡ್ ಪ್ರೆಷರ್ ಇರ್ಬೋದು, ಅದನ್ನು ನಾರ್ಮಲಿಗೆ ಬರುವ ಹಾಗೆ ಮಾಡಿಕೊಂಡು, ಅಥವಾ ಬ್ಲಡ್ ಪ್ರೆಷರ್ ಕಮ್ಮಿ ಇರ್ಬೋದು, ಅದನ್ನು ನಾರ್ಮಲಿಗೆ ಬರುವ ಮಾಡಿಕೊಂಡು, ಅಥವಾ ಬ್ಲಡ್ಡೇ ಬೇಕಾಗ್ಬೋದು, ಅದನ್ನು ಕೊಟ್ಟುಕೊಂಡು, ಅಥವಾ ಅವರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಇರ್ಬೋದು, ಅವರಿಗೆ ಆಕ್ಸಿಜನ್ ಕೊಟ್ಟುಕೊಂಡು, ಅಂಥ ಎಲ್ಲ ಬೇರೆ ಬೇರೆ ಎಲ್ಲ ಕೆಲಸಗಳನ್ನು ಹೊಂದಿಸಿಕೊಂಡು, ಮೆಷಿನ್ಗಳು ಬೇರೆ ಬೇರೆ ತುಂಬ ಮೆಷಿನ್ ಇರ್ತದೆ. ಈ ಮೆಷಿನ್ಗಳನ್ನೆಲ್ಲ ಹೊಂದಿಸಿಕೊಂಡು OTಯನ್ನು ರೆಡಿ ಮಾಡಿ ಪೇಷಂಟನ್ನು ಪೊಸಿಷನಿಗೆ ಹಾಕಿ, ಅಂದರೆ ಬೇರೆ ಬೇರೆ ಆಪರೇಷನ್ಗೆ ಬೇರೆ ಬೇರೆ ಪೊಸಿಷನ್ ಇರ್ತದೆ, ಇದನ್ನು ಪೊಸಿಷನಿಗೆ ಹಾಕಿ ಪೇಷಂಟ್ ಅದು ರೆಡಿ ಮಾಡಿ ಕೊಡುವ ಕೆಲಸ ಅನಸ್ಥೆಟಿಸ್ಟ್ ಮತ್ತು ಅವರ ಸಿಬ್ಬಂದಿಯವರದ್ದು. ಅವರ ಸಿಬ್ಬಂದಿ ಅಂದರೆ ಇದೆ BSc ಅನಸ್ಥೇಷಿಯಾ ಅಥವಾ OT ಟೆಕ್ನಾಲಜಿ ಮಾಡಿದವರದ್ದು. ಇವರು ಅದನ್ನೆಲ್ಲ ಹೊಂದಿಸಿಕೊಂಡು ಮಾಡೋದು. ಒಬ್ಬರು ಅನಸ್ಥೆಟಿಸ್ಟ್ ಇದ್ದರೆ ಇವರೆಲ್ಲ ಮಾಡಿಸಿ ಅವರಿಗೆ ಸಪೋರ್ಟ್ ಮಾಡಿ ಮಾಡ್ತಾರೆ. ಆ ನಂತರ ಸರ್ಜನ್ ಬರ್ತಾರೆ, ಸರ್ಜರಿ ಬಂದು ಆಪರೇಷನ್ ಮಾಡ್ತಾರೆ. ಆಪರೇಷನ್ ಮಾಡಿದ ನಂತರ ಅದನ್ನೇನು ಬೇಕಾದನ್ನು ಮಾಡಿಕೊಂಡು ಆಪರೇಷನ್ ಅವರು ಹೊಲಿದು ನಂತರ ಸೂಚನೆ ಮಾಡಿ ಅವರು ಓಕೆ ಹೇಳಿ ಹೊರಟೋಗ್ತಾರೆ. ಆ ನಂತರದ ಕೆಲಸವು ಪುನಃ ಇವರದೇ ಮುಂದುವರಿತದೆ. ಏನಂದರೆ ಆ ಪೇಷಂಟನ್ನು ರಿಕವರಿ ಬರಬೇಕು, ಅವರು ಬೋಧ ತಪ್ಪಿಸಿದ್ದಾರೆ, ಅವರ ಅರಿವಳಿಕೆ ಇದು ಮಾಡಬೇಕು, ಪ್ರಜ್ಞೆ ಬರಬೇಕು. ಬಂದ ನಂತರ ಅವರು ನಾರ್ಮಲ್ ಸ್ಥಿತಿಗೆ ಬಂದು ಅವರನ್ನು OTಯಿಂದ ಶಿಫ್ಟ್ ಮಾಡಿ ICUಯಲ್ಲಿ ಅಥವಾ ಪೋಸ್ಟ್ ಆಪರೇಟಿವ್ ವಾರ್ಡಲ್ಲಿ ಶಿಫ್ಟ್ ಮಾಡಿ ಅಲ್ಲಿಯ ಇನ್ಚಾರ್ಜಿಗೆ ಪೇಷಂಟನ್ನು ಹ್ಯಾಂಡ್ ಓವರ್ ಕೊಡುವಲ್ಲಿವರೆಗಿನ ಕರ್ತವ್ಯ ಅನಸ್ಥೆಟಿಸ್ಟ್ ಮತ್ತು ಈ ಅನಸ್ಥೆಟಿಸ್ಟ್ ಸಿಬ್ಬಂದಿಯವರದ್ದು. ಹಾಗಾಗಿ ಅತ್ಯಂತ ಹೆಚ್ಚಿನ ಕೆಲಸ ನಿರ್ವಹಿಸ್ತಾರೆ ಅವರು. ಇನ್ನೊಂದು ಎಮರ್ಜೆನ್ಸಿ ವಾರ್ಡಲ್ಲಿ ಅಥವಾ ICU CCU ಅಲ್ಲಿ ಇವರ ಕೆಲಸ ತುಂಬ ಮಹತ್ವದ್ದು. ಅಂದರೆ ಇಂಟ್ಯೂಬೇಷನ್ ಮಾಡಬೇಕು, ಪೈಪ್ ಹಾಕಬೇಕು, ಮೂಗಿಗೆ ಬಾಯಿಗೆಲ್ಲ ಪೈಪ್ ಹಾಕ್ತಾರೆ, ನೋಡಿರ್ಬೋದು ಸಾಮಾನ್ಯರು. ಈ ಕೆಲಸವನ್ನೆಲ್ಲ ಮಾಡುವಂಥವರು ಇದನ್ನು ಕಲಿಬೇಕು. ಅನಸ್ಥೇಷಿಯಾ OTಯನ್ನು ಕಲಿತವರು ಅದನ್ನು ಮಾಡ್ತಾರೆ. ಹಾಗೆ ಆ ಫೀಲ್ಡ್ ಇನ್ನೊಂದು ವೈದ್ಯಕೀಯ ವಲಯದಲ್ಲಿ ಬಾಕಿ ಎಲ್ಲ ಎಷ್ಟೋ ಮುಂದುವರಿದ ಭಾಗಗಳಿವೆ. ಅದರಲ್ಲಿ ಇನ್ನೊಂದು ಫಿಸಿಯೋಥೆರಪಿ. ಈ ಫಿಸಿಯೋಥೆರಪಿ ಯಾಕೆ? ಫಿಸಿಯೋಥೆರಪಿ ಈಗಿನ ಕಾಲದಲ್ಲಿ ಇದು ತುಂಬ ಪಾಪ್ಯುಲರ್ ಆಗ್ತಾ ಉಂಟು. ತುಂಬ ಪಾಪ್ಯುಲರ್ ಎಷ್ಟಾಗ್ತದೆ ಅಂತಂದರೆ, ಪ್ರತಿಯೊಬ್ಬ ಆಸ್ಪತ್ರೆಯಲ್ಲಿ ಮಲಗಿದ ಒಂದು 5 ರಿಂದ 10 15 ಮೇಲೆ ಮಲಗಿದ್ರೆ ಅವರಿಗೆ ಫಿಸಿಯೋಥೆರಪಿದ್ದು ಅಗತ್ಯ ಬಂದೇ ಬರ್ತದೆ. ಯಾಕಂದ್ರೆ ಮೊದಲು ಆ ವ್ಯವಸ್ಥೆ ಇರಲಿಲ್ಲ. ಮನೆಯಲ್ಲಿ ಹೋಗಿ ರೆಸ್ಟ್ ಮಾಡಿ ತಿಂಗಳುಗಟ್ಟಲೆ ಅವರು ಮಲಗಿ ರೆಸ್ಟ್ ತಗೊಳ್ತಿದ್ರು, ಆಗ ಅವರು ರಿಕವರಿ ಆಗುವ ಚಾನ್ಸಸ್. ಈಗ ನಾವೆಲ್ಲವೂ ಫಾಸ್ಟ್ ಆಗಿದ್ದೇವೆ, ಹಾಗಾಗಿ ಫಾಸ್ಟ್ ರಿಕವರಿ ಬೇಕು. ನಮಗೆ ಕೂಡಲೇ ನಾವು ಕೆಲಸಕ್ಕೆ ರೆಡಿ ಆಗಿರಬೇಕು, ನಮ್ಮ ದೈನಂದಿನ ಕೆಲಸಗಳನ್ನು ಮಾಡಲಿಕ್ಕೆ ರೆಡಿ ಆಗಿರಬೇಕು. ಅದರಿಂದಾಗಿ ಏನಾಗಿದೆ, ಡಾಕ್ಟರ್ಗಳು ಮಾಡ್ತಾರೆ, ಅದಕ್ಕೆ ಸರಿಯಾದ ಸಹಕಾರ ಇವರದು, ಫಿಸಿಯೋಥೆರಪಿಸ್ಟ್ಗಳದ್ದು. ಏನಾಗ್ತದೆ, ಒಬ್ಬನ ಕೈಕಾಲು ಮುರಿದು ಏನಾದರೂ ಬಂದರೆ, ಆಕ್ಸಿಡೆಂಟ್ ಆಗಿ ಏನಾದರೂ ಅಂಥ ತೊಂದರೆಗಳು ಬಂದರೆ, ಅಥವಾ ಆಪರೇಷನ್ ಆದ ನಂತರ ಅಂಥ ತೊಂದರೆ ಬಂದರೆ ಅವರು 15-21 ತಿಂಗಳು ಆಸ್ಪತ್ರೆಯಲ್ಲಿ ಮಲಗಬೇಕಾಗ್ತದೆ. ಆಸ್ಪತ್ರೆಯಲ್ಲಿ ಮಲಗಿದರೆ ಮಾತ್ರ ಸಾಲದು, ಅವರು ಅಲ್ಲಿಂದ ಬಿಡುಗಡೆ ಆದ ನಂತರ ಮನೆಯಲ್ಲಿ ಬಂದು ತಿಂಗಳುಗಟ್ಟಲೆ ಮಲಗಬೇಕಾಗ್ತದೆ. ಈ ಮಲಗುವ ದಿವಸದ ಡ್ಯೂರೇಷನನ್ನು ಕಮ್ಮಿ ಮಾಡಲಿಕ್ಕೆ ಬೇಕಾಗಿ
ಅಪಾಯ ಕಮ್ಮಿ ಮಾಡಲಿಕ್ಕೆ ಮಾಡುವಂಥ ಪದ್ಧತಿ ಇದು ಫಿಸಿಯೋಥೆರಪಿ. ಫಿಸಿಯೋಥೆರಪಿಗೆ ಅಂದರೆ ಸಾಧಾರಣ ಎಲ್ಲರೂ ಅಂದಾಜು ಮಾಡಿರ್ಬೋದು, ಅದು ಮಸಾಜ್ ಮಾಡೋದು, ಎಣ್ಣೆ ಹಚ್ಚಿ ತಿಕ್ಕುದು ಅಲ್ಲ, ಅದಲ್ಲ. ಫಿಸಿಯೋಥೆರಪಿ ಅಂದರೆ ಏನು? ಫಿಸಿಯೋಥೆರಪಿ ಅಂದರೆ ಬರೀ ಎಕ್ಸರ್ಸೈಸ್ ಮಾಡೋದು. ಯಾವ ಅಂಗಗಳು ನಿಷ್ಕ್ರಿಯವಾಗಿ ಅಥವಾ ಸುಮ್ಮನೆ ಒಂದು ತಿಂಗಳುಗಟ್ಟಲೆ ಬಿದ್ದಿರ್ತದೆ, ಎಲ್ಲಿ ನಾವು ಆಸ್ಪತ್ರೆಯಲ್ಲಿ ವಾರ್ಡಲ್ಲಿರುವಾಗ, ಅದಕ್ಕೆ ಏನೂ ಕೆಲಸ ಇರೋದಿಲ್ಲ. ಅದರಿಂದ ಏನಾಗ್ತದೆ, ಅದರ ಶಕ್ತಿಗಳನ್ನು ಅದು ಶಕ್ತಿಯನ್ನು ಕಳ್ಕೊಂಡಿರ್ತದೆ, ಅದಕ್ಕೆ ಬೇಕಾದ ಆಕ್ಟಿವಿಟಿ ಇರುವುದಿಲ್ಲ. ಅದರಿಂದಾಗಿ ನಾವು ನಮ್ಮ ಉದಾಹರಣೆ ಹೇಳ್ತೇನೆ, ನಮ್ಮ ಕೈಯನ್ನು ಒಂದು ಅರ್ಧ ಗಂಟೆ ಒಂದೇ ಪೊಸಿಷನಲ್ಲಿ ಇಟ್ಟರೆ ನಮ್ಮ ಕೈ ಜೋಮು ಹಿಡಿತದೆ ಅಥವಾ ಏನಾದರೂ ಆಗ್ತದೆ. ಕಾಲನ್ನು ಒಂದೇ ರೀತಿಯಲ್ಲಿ ಇಟ್ಟರೆ ಹಾಗೆ ಆಗ್ತದೆ. ಆ ಜೋಮು ಹಿಡಿಯುವ ಪರಿಸ್ಥಿತಿ 5 ಮಿನಿಟ್ 10 ಮಿನಿಟಲ್ಲಿ ಆಗೋದಿದ್ರೆ ತಿಂಗಳುಗಟ್ಟಲೆ ಮಲಗಿದವನಿಗೆ ಪರಿಸ್ಥಿತಿ ಏನಾಗಬೇಡ, ಆಗ ಮಸಲುಗಳು ವೀಕ್ ಆಗ್ತದೆ, ಮಸಲುಗಳಿಗೆ ಪ್ರಾಬ್ಲಮ್. ಇದನ್ನೇನು ಮಾಡ್ತಾರೆ, ಎಕ್ಸರ್ಸೈಸ್ ಮೂಲಕ ಅದನ್ನು ರಿಕವರಿ ಟೈಮನ್ನು ಸ್ಪೀಡಪ್ ಮಾಡ್ತಾರೆ. ಫಿಸಿಯೋಥೆರಪಿ ಇದ್ದು ಮುಖ್ಯ ಉದ್ದೇಶವೇ ಅದು. ಯಾವುದು? ಆ ರಿಕವರಿ ಸ್ಪೀಡನ್ನು ಆಫ್ಟರ್ ಆಪರೇಷನ್ ಅಂದರೆ ಪೋಸ್ಟ್ ಆಪರೇಟಿವ್ ಸಿಸ್ಟಮಲ್ಲಿ ಇದೊಂದು ಈಗ ಸಿಸ್ಟಮ್ ಆಗಿ ಸೇರಿಕೊಂಡಿದೆ. ಅಂದರೆ ಆ ಟೈಮನ್ನು ಹೆಚ್ಚು ಕಮ್ಮಿ ಮಾಡುವಂಥದ್ದು ಈ ಸಿಸ್ಟಮ್. ಇನ್ನು ಈ ನ್ಯೂರೋ ಪ್ರಾಬ್ಲಮ್ ಇರ್ಬೋದು, ಕೆಲವರಿಗೆ ಪಕ್ಷವಾತ ಬರ್ತದೆ, ಕೆಲವರಿಗೆ ಸ್ಟ್ರೋಕ್ ಆಗಿ ಕೈಕಾಲು ಬಿದ್ದು ಹೋಗ್ತದೆ ಅಥವಾ ಏನಾದರೂ ಅಂಥ ಸಂದರ್ಭ ಇರ್ತದೆ. ಇಲ್ಲದಿದ್ದರೆ ಮಕ್ಕಳಿಗೆ ಹುಟ್ಟುವಾಗಲೇ ಕೆಲವು ತೊಂದರೆಗಳಿರ್ತದೆ, ಬೈ ಬರ್ತ್ ಅಥವಾ ಜನಿಸುವಾಗಲೇ ಬರುವಂಥ ತೊಂದರೆಗಳು, ಅಥವಾ ಅವರು ಬಂದು ಬಿದ್ದು ಅದು ಇದಾಗಿ ಕೈಕಾಲುಗಳು ದಾಗ್ದು ಸುರುಟುದು ಮುಟ್ಟುದು ಅದೆಲ್ಲ ಇರ್ತದಲ್ಲ, ಅಂಥದಕ್ಕೆ ನ್ಯೂರೋಜೆನಿಕ್ ಪ್ರಾಬ್ಲಮ್ಗಳಿದ್ದರೆ ಅದಕ್ಕೆ ನರಗಳಿಗೆ ಶಕ್ತಿ ಕೊಡುವಂತಹ ಒಂದು ಸಿಸ್ಟಮ್ ಈ ಫಿಸಿಯೋಥೆರಪಿಯಲ್ಲಿದೆ. ಹಾಗಾಗಿ ಎಲ್ಲ ಫೀಲ್ಡಲ್ಲಿಯೂ ಫಿಸಿಯೋಥೆರಪಿದ್ದು ಅತ್ಯಂತ ಮುಖ್ಯವಾದ ಕಾರ್ಯ ಅಂದರೆ ಮುಖ್ಯವಾದ ಉಪಯೋಗ ಇದೆ. ಇದು ಈಗ ಏನಾಗಿದೆ ಅಂದರೆ ಎಲ್ಲ ಫೀಲ್ಡಿನ ವೈದ್ಯಕೀಯ ವಲಯದಲ್ಲಿ ಡಾಕ್ಟರ್ಗಳು, ಎಲ್ಲ ಡಿಪಾರ್ಟ್ಮೆಂಟಿನ ಡಾಕ್ಟರ್ಗಳು ಅಂದರೆ ಎಲ್ಲ ವಲಯದ್ದು ಬೇರೆ ಬೇರೆ ಇರ್ಬೋದು, ಆರ್ಥೋ ಇರ್ಬೋದು, ನ್ಯೂರೋ ಇರ್ಬೋದು ಅಥವಾ ಪೀಡಿಯಾಟ್ರಿಕ್ ಇರ್ಬೋದು, ಅಂಥದ್ದು ಎಲ್ಲರೂ ಇದನ್ನು ಆಕ್ಸೆಪ್ಟ್ ಮಾಡಿದ್ದಾರೆ, ಎಲ್ಲರೂ ಇದನ್ನು ಉಪಯೋಗಿಸಿಕೊಳ್ತಾ ಇದ್ದಾರೆ. ಅದರಿಂದಾಗಿ ಇವರ ಡಿಮಾಂಡ್ ಅತ್ಯಂತ ಹೆಚ್ಚು ಆಗಿದೆ ಫಿಸಿಯೋಥೆರಪಿ. ಖಂಡಿತವಾಗ್ಲೂ ಇದೆ. ಹೌದು, ಹಾಗಾಗಿ ಅದಕ್ಕೆ ಡಿಮಾಂಡ್ ಜಾಸ್ತಿ ಆಗಿದೆ. ಮತ್ತೆ ಫೀಸಿನ ಬಗ್ಗೆ ಎಲ್ಲ ಬಾಕಿ ಎಲ್ಲ ನಾನು ಹೇಳಿದ್ದೇನೆ, ಎಲ್ಲರಿಗೂ ಎಟುಕುವ ರೀತಿಯಲ್ಲಿ ಫೀಸ್ಗಳಿದೆ. ಕಲೀಲಿಕ್ಕೆ ಅವರಿಗೆ ಎಜುಕೇಷನ್, ಇದು ಬೇಸಿಕ್ ಎಜುಕೇಷನ್ ಕ್ವಾಲಿಫಿಕೇಶನ್ PUC ಸೈನ್ಸ್ 45 ಮಾರ್ಕ್ಸ್ ಬೇಕು. ಸೈನ್ಸ್ ಅಂದರೆ PCMB ಮತ್ತು ಇಂಗ್ಲೀಷ್ ಬೇಕೇ ಬೇಕು. ಅದರಿಂದಾಗಿ ಅವರಿಗೆ ಅದು. ಇನ್ನೊಂದು BSc ನರ್ಸಿಂಗ್. BSc ನರ್ಸಿಂಗ್ 4 ವರ್ಷದ ಕೋರ್ಸ್ ಅದು. ಇದು ಈ ನರ್ಸಿಂಗ್ ಕಲ್ತವರು BSc ಆಗಲಿ, GNM ಜನರಲ್ ನರ್ಸಿಂಗ್ ಆಗಲಿ, BSc ಆಗಲಿ, ಇದು ಇವರನ್ನು ಹೇಗೆ ನಾವು ಒಂದು ವ್ಯಾಲಿಡೇಷನ್ ಅಥವಾ ಒಂದು ವ್ಯಾಲಿಡ್ ಅವರನ್ನು ಒಂದು ಗೌರವ ಕೊಡುವ ರೀತಿ ಏನು ಅಂದರೆ, ಅವರನ್ನು ಸೆಕೆಂಡ್ ಅಮ್ಮ, 2ನೇ ಅಮ್ಮ ಅಂತ ನಾವು ಯಾರನ್ನಾದರೂ ಕರೆಯುವಂಥದ್ದಿದ್ರೆ ಅವರು 2ನೇ ಅಮ್ಮ. ನಾವು ಅಕ್ಕ ಅಂತ ತಂಗಿ ಅಂತ ಈಗ ಕರಿತಾ ಇದ್ದೇವೆ, ಸರಿ, ಆದರೆ ಅಕ್ಕ ತಂಗಿಗಿಂತಲೂ ಹೆಚ್ಚಿನ ಕೆಲಸಗಳನ್ನು ಈ ಅಮ್ಮ ಮಾಡ್ತಾರೆ. ಯಾರು? ನರ್ಸಿಂಗಿನವರು. ನರ್ಸಿಂಗ್ ಮೇಲ್ ನರ್ಸ್ ಆಗಲಿ ಫಿಮೇಲ್ ನರ್ಸ್ ಆಗಲಿ, ಅವರ ಕೆಲಸ ಅಷ್ಟು ಪವಿತ್ರ ಕೆಲಸ ಮಾತ್ರ ಅಲ್ಲ, ಅಷ್ಟು ಇಂಪಾರ್ಟೆಂಟ್ ಕೆಲಸ, ಅಷ್ಟು ಮಹತ್ವ ಪಡೆದದ್ದು. ಹೇಗೆ ಅಮ್ಮ ನಮ್ಮನ್ನು ಮನೆಯಲ್ಲಿ ಯಾವ ರೀತಿಯಲ್ಲಿ ನಮಗೆ ಆರೈಕೆ ಮಾಡ್ತಾರಾ ಅಂದರೆ, ನಮಗೆ ಸೌಖ್ಯ ಇಲ್ಲದಿರುವಾಗ, ನಮಗೆ ಏನಾದರೂ ಪ್ರಾಬ್ಲಮ್ ಇದ್ದಿರುವಾಗ ಅಮ್ಮ ನಮ್ಮನೇಲಿ ಮಾಡುವ ಎಲ್ಲ ಕೆಲಸಗಳನ್ನು ಆಸ್ಪತ್ರೆಯಲ್ಲಿ ಮಾಡುವವರು ಈ ಅಮ್ಮ ಅಂದರೆ ನರ್ಸಿಂಗ್ ಕಲ್ತವ್ರು ಮಾಡ್ತಾರೆ. ಬಾಯಿಗೆ ನೀರು ಕೊಡೋದು ಕೂಡ ಅಲ್ಲಿಂದ ಬಂದದ್ದು, ಬಾಯಿಗೆ ಔಷಧಿ ಕೊಡೋದರಿಂದ ಬಂದದ್ದು, ಅದು ಮನೆಯಲ್ಲಿ ಆದರೆ ಅಮ್ಮ ಮಾಡ್ತಾರೆ, ಆಸ್ಪತ್ರೆಯಲ್ಲಿ ಇವರು ಮಾಡ್ತಾರೆ. ಅವರ ಎಲ್ಲ ಮೈ ತೊಳೆಯೋದಾಗಲಿ ಅಥವಾ ಇತರ ಕೆಲಸಗಳನ್ನು ಎಲ್ಲ ಕೆಲಸವನ್ನು ಮಾಡುವಂಥದ್ದು ಈ ಅಮ್ಮ. ಹಾಗಾಗಿ ಅಷ್ಟು ಮುಖ್ಯವಾದ ಇದು ಆದ ಕಾರಣ ಇದಕ್ಕೆ ಅತ್ಯಂತ ಹೆಚ್ಚಿನ ಬೇಡಿಕೆ ಇಲ್ಲಿ ಮಾತ್ರ ಅಲ್ಲ, ಫಾರಿನ್ನಲ್ಲಿ. ಈಗ ಅದಕ್ಕೆ ಒಂದು ಉದಾಹರಣೆ ಕೊಡ್ಬೋದು. ಕೇರಳದಿಂದ ಯಾರಾದರೂ ಬಂದರೆ ಅವ್ರು ಫಸ್ಟ್ ಕೇಳೋದು ನರ್ಸಿಂಗ್ ಉಂಟಾ ನಿಮ್ಮಲ್ಲಿ? ಯಾಕೆಂದರೆ ಅದಕ್ಕೆ ಬೇರೆ ಕಾರಣ ಉಂಟು. ಕೇರಳದವರು ಬುದ್ಧಿವಂತರು ಮಾತ್ರ ಅಲ್ಲ, ಗಲ್ಫಿಗೆ, ಹೊರಗಿನ ರಾಜ್ಯಗಳಿಗೆ, ಫಾರಿನಿಗೆ ಹೋಗಿ ಅವರಿಗೆ ಆ ರುಚಿ ಹತ್ತಿದೆ. ಯಾಕಂದರೆ ಈ ನರ್ಸ್ಗಳಿಗೆ, ಅದಕ್ಕಿಂತ ಈ ಮೆಡಿಕಲ್ ಫೀಲ್ಡಿನ ಎಲ್ಲ ಕೋರ್ಸ್ಗಳಿಗೆ ಅತ್ಯಂತ ಹೆಚ್ಚಿನ ಬೇಡಿಕೆ ಗಲ್ಫ್ ಕಂಟ್ರೀಸಲ್ಲಿ ಮತ್ತು ಫಾರಿನ್ ಕಂಟ್ರೀಸಲ್ಲಿ ಇದೆ. ಭಾರತದಲ್ಲಿ ನಾವು ಏನಾದರೂ ವ್ಯವಸ್ಥೆ ಮಾಡಿಕೊಳ್ತೇವೆ, ಬೇರೆ ಏನಾದರೂ ಮಾಡಿಕೊಳ್ತೇವೆ ಅಂತ ಇದ್ದರೆ ಅದನ್ನು ಬೇಸರದಲ್ಲಿ ಹೇಳ್ಬೋದು. ನರ್ಸ್ ಇದ್ದರೆ ಎಲ್ಲ ಕೆಲಸವನ್ನು ಮಾಡಬೇಕು, ಒಂದು ನರ್ಸ್ ಇದ್ದರೆ ಅವರು ಟೆಕ್ನಿಷಿಯನ್ ಆಗಿರಬೇಕು, ಇದೆಲ್ಲ ಅಂಥ ವ್ಯವಸ್ಥೆ ಇಲ್ಲಿ ಇತ್ತು, ಕಮ್ಮಿ ಆಗ್ತಾ ಇದೆ. ಆದರೆ ಫಾರಿನಲ್ಲಿ ಹಾಗಿಲ್ಲ. ಯಾವ ಫೀಲ್ಡಲ್ಲಿ ಅವರು ಕಲ್ತಿದ್ದಾರೆ ಆ ಫೀಲ್ಡಿಗೆ ಅವರನ್ನು ಹಾಕ್ತಾರೆ, ಅವರು ಕ್ವಾಲಿಫೈಡ್ ಆಗಿರಬೇಕು. ಹಾಗಾಗಿ ಫಾರಿನ್ನಲ್ಲಿ ಎಲ್ಲ ಫೀಲ್ಡ್ಗಳಿಗೆ ಈ ಫಿಸಿಯೋಥೆರಪಿಯವರು ಮತ್ತು ನರ್ಸಿಂಗಿನವರು ಬೇಕಾಗ್ತದೆ. ಹಾಗಾಗಿ ನರ್ಸಿಂಗಿನವರಿಗೆ ಅಷ್ಟೊಂದು ಡಿಮಾಂಡ್ ಇದ್ದ ಕಾರಣ ಕೇರಳದವರು ಬಂದರೆ ನರ್ಸಿಂಗ್ ಫಸ್ಟ್ನ ಕೇಳೋದು ಅದು ಇಲ್ಲದಿದ್ದರೆ ಮತ್ತೆ ಫಿಸಿಯೋಥೆರಪಿ ಕಲ್ತಾರೆ. ಅದು ಇಲ್ಲದಿದ್ದರೆ ಮತ್ತೆ ಅನಸ್ತೇಷಿಯಾ, ಇದು ನಾನು ಹೇಳಿದ್ದೇನಲ್ಲಾಗಲೇ, ಅನಸ್ತೇಷಿಯಾ, ಡಯಾಲಿಸಿಸ್, ಅದು ಅವರಿಗೆ ಮುಖ್ಯ ಇದಿರ್ತದೆ ಕೇರಳದವರು ಬಂದರೆ. ಅಲ್ಲ, ಇಲ್ಲಿಯವರು ಬಂದರೆ ಅವರಿಗೆ ಎಲ್ಲಿ ಯಾವುದೂ ಆಗ್ತದೆ, ಅವರಿಗೆ ಕೆಲಸದ ಉದ್ದೇಶ, ಅವರಿಗೆ ದುಡ್ಡಿನ ಉದ್ದೇಶ ಇಲ್ಲ, ಅವರಿಗೆ ಹೊರಗೆ ಹೋಗಬೇಕು ಅಂತಿಲ್ಲ, ಹಾಗೆಲ್ಲ ಆಗ್ತಾರೆ. ಹಾಗಾಗಿ ಇದು
ನಮ್ಮಲ್ಲಿ ಇರುವಂಥ ಕೋರ್ಸ್ಗಳ ಬಗ್ಗೆ ಹೇಳಿದೆ. ಇನ್ನು ಕೆಲವು ಕೋರ್ಸ್ಗಳು ಮೆಡಿಕಲ್ ವೈದ್ಯಕೀಯ ವಲಯದಲ್ಲಿ ಇದೆ, ಆದರೆ ನಮ್ಮಲ್ಲಿ ಅವೈಲಬಿಲಿಟಿ ಇಲ್ಲ. ಅದಕ್ಕೆ ನಾವು ಬೆಂಗಳೂರು ಅಥವಾ ದೊಡ್ಡ ಸಿಟಿಗಳಿಗೆ ಹೋಗಬೇಕಾಗ್ತದೆ. ಇಲ್ಲಿ ಕೆಲವು ಇದಕ್ಕೆ ಸಮಾನವಾದ ಕೆಲವು ಕೋರ್ಸ್ಗಳಿದೆ, ಅದನ್ನು ಕೆಲವು ಬೇರೆ ಕಾಲೇಜುಗಳು ಕಲಿಸ್ತಾ ಇದ್ದಾರೆ. ಹೇಳ್ತಾ ಇದ್ರಿ, ಆಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಸೊ ಕೊರತೆ ಬಗ್ಗೆ ಒಂದೆರಡು ಕೊರತೆ ಅಲ್ಲ, ದುಡ್ಡಿನ ಕೊರತೆ, ಜ್ಞಾನದ ಕೊರತೆ, ಅದರೊಟ್ಟಿಗೆ ಮಾಹಿತಿ ಕೊರತೆಗಳು ತುಂಬ ಇರ್ತದೆ. ಈ ಕೊರತೆಯನ್ನು ನೀಗಿಸುವುದಕ್ಕೆ ಇದು ನಮ್ಮ ಈ ಪ್ರೋಗ್ರಾಮ್. ಅಂದರೆ ಬಡವರ್ಗ ಮತ್ತು ಮಧ್ಯಮ ವರ್ಗದವರಿಗೆ ಇರುವಂಥ ಕೊರತೆಗಳನ್ನು ನೀಗಿಸಲಿಕ್ಕೆ ನಾವು ಆಲೋಚನೆ ಮಾಡಿದ್ದೇವೆ. ಯಾಕಂದರೆ ನಮ್ಮದು ಒಂದು ಸೋಷಿಯಲ್ ಕಮಿಟ್ಮೆಂಟ್ ಇದೆ. ನಮ್ಮದು ಮನುಷ್ಯರಾದ ಮೇಲೆ ಸಮಾಜದಲ್ಲಿ ನಾವು ಜೀವಿಸ್ತಾ ಇರುವಾಗ ನಮಗೊಂದು ಸೋಷಿಯಲ್ ಕಮಿಟ್ಮೆಂಟ್ ಅಂದರೆ ಒಂದು ಸಾಮಾಜಿಕ ಬದ್ಧತೆ ಇದೆ. ಅದನ್ನು ಸ್ವಲ್ಪ ತೀರಿಸುವ ಇದರೊಟ್ಟಿಗೆ ಅದಕ್ಕೆ ಮುಂದೆ ನಾನು ಬರ್ತೇನೆ ಯಾಕೆ ಏನು ಅಂತೇಳಿ. ಸುಲಭ ನಾನು 3-4-5 ಸುಲಭಗಳನ್ನು ಹೇಳಿದೆ. ಕಲೀಲಿಕ್ಕೆ ಸುಲಭ ಮಕ್ಕಳಿಗೆ, ಯಾಕಂದರೆ ಅದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೋರ್ಸ್. ಈ ಎಲ್ಲ ಕೋರ್ಸ್ಗಳು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೋರ್ಸ್ಗಳು. ಅಂದರೆ ಏನು ಅವರು ಓದ್ತಾರ ಅದನ್ನು ನೋಡ್ತಾರೆ, ಮಾಡ್ತಾರೆ ಸ್ವಂತಹ. ಬೇರೆಲ್ಲ ಕೋರ್ಸ್ಗಳಲ್ಲಿ, ಸಾಮಾನ್ಯ ಕೋರ್ಸ್ಗಳಲ್ಲಿ ಅಂತ ವ್ಯವಸ್ಥೆ ಇರುವುದಿಲ್ಲ. ಇಲ್ಲಿ ಒಬ್ಬ ಬ್ಲಡ್ ಟೆಸ್ಟ್ ಮಾಡೋದು ಹೇಗೆ ಏನು ಅಂತಲ್ಲಿ ಕಾಲೇಜಲ್ಲಿ ಏನು ಕ್ಲಾಸಸ್ ನಡೀತಾ ಉಂಟ ಅದನ್ನು ಅವನನ್ನು ನಾವು ಲ್ಯಾಬಿಗೆ ಕಳಿಸ್ತೇವೆ. ಬ್ಲಡ್ ಅಂದರೆ ಏನು ಅಂತ ಮೈಕ್ರೋಸ್ಕೋಪಲ್ಲಿ ನೋಡ್ತಾನೆ, ಬ್ಲಡ್ಡಿಗೆ ಬರುವಂಥ ರೋಗಗಳೇನು ಅಂತ ಮೈಕ್ರೋಸ್ಕೋಪಲ್ಲಿ ಅಥವಾ ಇತರ ಉಪಕರಣಗಳನ್ನು ಉಪಯೋಗಿಸಿ ನೋಡ್ತಾನೆ. ಆ ರೋಗಾಣುಗಳು ಹೇಗಿರ್ತವೆ, ಮೈಕ್ರೋ ಆರ್ಗ್ಯಾನಿಸಮ್ಗಳು ಹೇಗಿರ್ತವೆ ಅಂತ ಅವನು ನೋಡ್ತಾನೆ. ಹಾಗಾಗಿ ಅವನಿಗೆ ಅದನ್ನು ನೋಡಿ ಇಲ್ಲಿ ಕಲಿಯುವ ಕಾರಣ, ಆ ಒಂದು ವಿಜುವಲ್ ಇದ್ದ ಕಾರಣ ಅವನಿಗೆ ನೆನಪಾಗಲಿಕ್ಕೆ ತುಂಬ ಸುಲಭ. ಅಂದರೆ ಕಲೀಲಿಕ್ಕೆ ಸುಲಭ ಅಂತ ಒಂದಾಯ್ತು. ಕಲೀಲಿಕ್ಕೆ ಯಾಕೆ ಸುಲಭ ಅಂದರೆ, ನಾನು ಅದನ್ನು ಒಂದು ಸ್ವಲ್ಪ ಫನ್ನಾಗಿ ಹೇಳಬೇಕು ಅಂತಾದರೆ, ಒಂದು LKG ಮಗು ಈಗಿನ ದೊಡ್ಡ ಒಂದು ಸ್ಕೂಲಲ್ಲಿ LKG ಮಗು ಕಟ್ಟುವ ಫೀಸಿಗಿಂತ ಕಡಿಮೆ ಇದೆ ಅಂದರೆ ನಗಾಡ್ಬೋದು ಮನುಷ್ಯರು. ಅಂದರೆ ಅದು ನಗೆಯ ವಿಷಯ ಅಲ್ಲ. ಈ ಕೋರ್ಸ್ಗಳು ಡಿಪ್ಲೊಮಾ ಲೆವೆಲ್ನಲ್ಲಿ ಅತ್ಯಂತ ಕಡಿಮೆ ಫೀಸ್ ಇದೆ. ಅದು ಯಾಕಂದರೆ ಅದಕ್ಕೆ ಕಾರಣ ಇದೆ, ಗವರ್ಮೆಂಟ್ ಇದ್ದು ಅದಕ್ಕೆ ರೂಲ್ ಇದೆ. ಇಷ್ಟೇ ಫೀಸ್ ತಗೊಳ್ಬೇಕು ಅಂತ ಇದ್ದ ಕಾರಣ ಅದು ಕಡಿಮೆ, ಇಲ್ಲದ್ರೆ ಕಡಿಮೆ ಆಗ್ತಿರ್ಲಿಲ್ಲ. ಹಾಗಾಗಿ ಗವರ್ಮೆಂಟು ಕೂಡ ಇದರ ಬಗ್ಗೆ ಆಲೋಚನೆ ಮಾಡಿದೆ. ಗವರ್ಮೆಂಟು ಕೂಡ ಮಧ್ಯಮ ವರ್ಗದವರಿಗೆ ಉಪಯೋಗ ಆಗಲಿ ಅಂತ ಹೇಳುವ ಕಾರಣದಿಂದ ಫೀಸನ್ನು ಇಷ್ಟೇ ಮಾಡಬೇಕು ಅಂತ ರೂಲ್ ಮಾಡಿದೆ. ಅದರಿಂದ ಏನಾಗಿದೆ, ಮಧ್ಯಮ ವರ್ಗಕ್ಕೆ ಎಟಕುವ ರೀತಿಯಲ್ಲಿ 30-40 ಸಾವಿರದಲ್ಲಿ ವರ್ಷಕ್ಕೆ ಒಂದು LKG ಮಗು ಕಟ್ಟುದು 60-70-80 ಸಾವಿರ ಕಟ್ತದೆ, ಲಕ್ಷದವರೆಗೆ ಕಟ್ತದೆ 1ನೇ ಕ್ಲಾಸಿಗೆ ಅಥವಾ LKGಗೆ. ಅದೇ ಇದೊಂದು ಪ್ರೊಫೆಷನಲ್ ಕೋರ್ಸು, ಉದ್ಯೋಗಾಧಾರಿತ ಕೋರ್ಸು, ವೃತ್ತಿಪರ ಕೋರ್ಸು, ನಾಳೆ ಕಲಿತ ಕೂಡಲೇ ಕೆಲಸ ಆಗುವಂಥ ಕೋರ್ಸು. ಇದರ ಫೀಸು 30-40-45 ಸಾವಿರ ಮ್ಯಾಕ್ಸಿಮಮ್. ಆದರೆ ಡಿಪ್ಲೊಮಾ ಕೋರ್ಸ್ಗಳಿಗೆಲ್ಲ ಅಷ್ಟೇ ಇರುವುದಂಥದ್ದು ಮ್ಯಾಕ್ಸಿಮಮ್. ಅದು ಎಲ್ಲ ಸೇರಿಕೊಂಡು ಅವರ ಖರ್ಚು ವೆಚ್ಚಗಳು ಎಲ್ಲ ಸೇರಿಕೊಂಡು ಅದರ ಎಡೆಯಲ್ಲಿ ಬರ್ತದೆ. ಅಂದರೆ ಆಪ್ರಾನ್, ಯೂನಿಫಾರ್ಮ್, ID ಕಾರ್ಡ್ ಅದೆಲ್ಲ ಬೇಕಿದ್ದರೂ ಸೇರಿಸಿಕೊಂಡು ಇದು ಇಷ್ಟು ಸುಲಭದಲ್ಲಿ ಆಗ್ತದೆ ಅಂದಾದರೆ, ಒಂದು 30-40 ಸಾವಿರ ಒಂದು ವರ್ಷಕ್ಕೆ ಹೊಂದಿಸಿಕೊಳ್ಳಿಕ್ಕೆ ಈಗಿನ ಕಾಲದಲ್ಲಿ ಬಡವರ್ಗದವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಕಷ್ಟ ಆಗಲಿಕ್ಕಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನೊಂದು ಕಷ್ಟ ಆಗದ ರೀತಿಗೆ ಇನ್ನೊಂದು ರೀತಿ ಹಲವಾರು ಅದಕ್ಕೆ ಮಾರ್ಗಗಳಿದೆ. ಬ್ಯಾಂಕ್ ಲೋನ್ ಆಗಿರ್ಬೋದು, ಇದು ಎಜುಕೇಶನ್ ಲೋನ್ ಬರ್ತದೆ. ಅಥವಾ ಅದಕ್ಕೆ ಅವರಿಗೆ ಮೆರಿಟೋರಿಯಸ್ ಇದಾದರೆ ಅದಕ್ಕೂ ಸ್ಕಾಲರ್ಶಿಪ್ಗಳು ಬರ್ತದೆ. ಅದು ನಮ್ಮ ಕಾಲೇಜಿನಲ್ಲಿಯೂ ಸ್ಕಾಲರ್ಶಿಪ್ ಇದೆ, ಅಥವಾ ಗವರ್ಮೆಂಟು ಅದಕ್ಕೆ ಸಪೋರ್ಟ್ ಮಾಡ್ತಾ ಉಂಟು. SC ST ಅಥವಾ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ನವರಿಗೆ, ಹಿಂದುಳಿದ ವರ್ಗದವರಿಗೆ ಆಯಿತು, ಮತ್ತು ಮೈನಾರಿಟಿ ಕಮ್ಯುನಿಟಿ ಅಂದರೆ ಏನು ಹೇಳ್ತಾರೆ ಅದಕ್ಕೆ, ಅಲ್ಪಸಂಖ್ಯಾತ ವರ್ಗದವರಿಗೆ ಕೂಡ ಗವರ್ಮೆಂಟ್ ತುಂಬ ಹೆಲ್ಪ್ ಮಾಡ್ತಾ ಉಂಟು. ಅದರಿಂದಾಗಿ ಅಲ್ಪಸಂಖ್ಯಾತ ವರ್ಗದವರಿಗೆ ಮತ್ತು SC ST ಅವರಿಗೆ ಆಲ್ಮೋಸ್ಟ್ ಫ್ರೀ ಆಗ್ತದೆ ಈ ಕೋರ್ಸ್. ಆಗ ಅದು ಸುಲಭ ಆಗಿರ್ಬೋದು ಅಂತ ಈಗ ಮನವರಿಕೆ ಆಗಿರ್ಬೋದು. ಅಷ್ಟು ಫ್ರೀ ಆಗ್ತದೆ, ಅಥವಾ ಒಂದು ನಮ್ಮ ಕೈಗೆಟಕುವ ಫೀಸು ಕಟ್ಟಿದರೆ ಸಾಕಾಗ್ತದೆ ಅಂತ ಹೇಳುವಾಗ ಅದು ಒಳ್ಳೆಯದು, ಅಥವಾ ಇದು ಸುಲಭ ಅಂತ ನನಗೆ ಕಾಣ್ತದೆ. ಇನ್ನು ಕಲ್ತಾದ ಕೂಡಲೇ ಕೆಲಸ ಸಿಗ್ತದೆ, ನಾನು ಮೊದಲೇ ಹೇಳಿದ್ದೇನೆ. ಕಲ್ತಾದ ಕೂಡಲೇ ಕೆಲಸ ಸಿಗಲಿಕ್ಕೆ ಹಲವಾರು ಕಾರಣ ಇದೆ. ಮೆಡಿಕಲ್ ಫೀಲ್ಡ್ ಹಾಗೇ ಇದೆ, ಅದಕ್ಕೆ ಮತ್ತೆ ಡಿಮಾಂಡು ಕೂಡ ಹಾಗೆ ಇದೆ. 25% ಪೂರೈಕೆ ಆಗ್ತಾ ಉಂಟು. 100 ಜನ ಒಂದು ವರ್ಷಕ್ಕೆ ನಮಗೆ ಬೇಕು ಅಂತಾದರೆ, ಒಂದು ಆಸ್ಪತ್ರೆಗೆ ಆಗಲಿ ಅಥವಾ ಪ್ರಪಂಚಕ್ಕೆ ಆಗಲಿ 25 ಜನ ಮಾತ್ರ ಇಲ್ಲಿಂದ ಹೊರಗೆ ಬರ್ತಾ ಇದ್ದಾರೆ ಇಡೀ ಪ್ರಪಂಚದಲ್ಲಿ. ನಾನು ಲೆಕ್ಕ ಹೇಳೋದು, ಅದನ್ನು ನಾನು ಹೇಳ್ತಾ ಇಲ್ಲ, WHO ಹೇಳಿದ್ದಾರೆ. ಅದನ್ನು ಗೂಗಲ್ ಸರ್ಚ್ ಅಲ್ಲಿ ಮಾಡಿದವರಿಗೆ ನೋಡೋರಿಗೆ ನೋಡ್ಬೋದು. ಇದರಿಂದಾಗಿ ಬೇರೆ ಎಲ್ಲಾ ಫೀಲ್ಡ್ಗಳು ಈಗ ಸ್ಯಾಚುರೇಟ್ ಆಗಿದೆ. ಉದಾಹರಣೆಗೆ ಎಂಜಿನಿಯರಿಂಗ್ ಸ್ಯಾಚುರೇಟ್ ಆಗಿದೆ. ಅದು 100 ಜನ ಬೇಕಿದ್ರೆ 250 ಜನ ಕಲ್ತು ಬರ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಬೇರೆ ಕಾಲೇಜುಗಳು ಬಹಳಷ್ಟು ಇದೆ, ಅದು ಬೇರೆ ಬೇರೆ ಕಾರಣಗಳಿಂದ ಅಷ್ಟು ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿ ಈ ಬೇರೆ ಬೇರೆ ಕಾರಣಗಳಿಂದ ಇಲ್ಲಿ ಬರ್ತಾ ಇಲ್ಲ. ಬೇರೆ ಬೇರೆ ಕಾರಣ ಅಂದ್ರೆ ಏನು,
ಇನ್ಸ್ಟಿಟ್ಯೂಟ್ಗಳು ಕಡಿಮೆ, ಇಂಥ ಕೋರ್ಸ್ಗಳನ್ನು ಮಾಡುವಂಥ ಇನ್ಸ್ಟಿಟ್ಯೂಟ್ಗಳು ಕಡಿಮೆ, ಇನ್ನೊಂದು ಆ ಫೀಲ್ಡ್ ದೊಡ್ಡದಾಗೋದು. ಇದರಿಂದಾಗಿ ಕಲಿತಾದ ನಂತರ ಕೆಲಸಕ್ಕೆ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಉದಾಹರಣೆ ನಾನು ಫನ್ ಆಗಿ ಹೇಳ್ಬೋದು. ಏನಂದ್ರೆ ತರಕಾರಿ ಅಂಗಡಿಗೆ ತರಕಾರಿ ಬಾರದಿದ್ರೆ ಏನಾಗ್ತದೆ, ತರಕಾರಿಯ ರೇಟ್ ಜಾಸ್ತಿ ಆಗ್ತದೆ. ಅದು ನಾರ್ಮಲಿ ಆಗುವಂಥದ್ದು ನ್ಯಾಚುರಲಿ. ಹಾಗೆ ಇಲ್ಲಿ ಏನಾಗಿದೆ, ಇಲ್ಲಿ ತರಕಾರಿ ಬರ್ತಾ ಇಲ್ಲ ಅಂದ್ರೆ ಈ ಫೀಲ್ಡ್ದಲ್ಲಿ ಕ್ವಾಲಿಫೈಡ್ ಆಗಿ ಕಲಿತು ಬರುವಂಥವ್ರು ತುಂಬಾ ಕಡಿಮೆ ಇದ್ದಾರೆ ಅಂದ್ರೆ ಬೇಕಾದಷ್ಟು ಬರೋದಿಲ್ಲ. ಅದರಿಂದಾಗಿ ಏನಾಗಿದೆ, ರೇಟು ಜಾಸ್ತಿ ಆಗಿದೆ. ಅಂದ್ರೆ ಏನು, ಅದರ ಸ್ಯಾಲರಿ ಜಾಸ್ತಿ ಆಗಿದೆ. ಸ್ಯಾಲರಿ ಬಾಕಿ ಬೇರೆ ಫೀಲ್ಡಲ್ಲಿ ಗ್ರಾಜ್ಯುಯೇಷನ್ ಮಾಡಿ ಪಡೆಯುವಂಥ ಸ್ಯಾಲರಿಗಿಂತಲೂ ಇಲ್ಲಿ ಸ್ಯಾಲರಿ ಜಾಸ್ತಿ ಇದೆ. ಇದು ನಾನು ಒಂದು ಟ್ಯಾಲಿಯಾಗಿ ಹೇಳ್ಬೋದು. ಅಂದರೆ ಒಂದು ಇದಕ್ಕೆ ತಾಳೆ ಹಾಕಿ ನೋಡ್ಬೋದು. ಅಂದ್ರೆ ಬೇರೆ ಇದಕ್ಕೆ ಈಗ BA-BSc ಮಾಡಿದವರು 8,000, 10,000, 12,000ಕ್ಕೆ ಕೆಲಸ ಮಾಡುವ ಪರಿಸ್ಥಿತಿ ನಮ್ಮಲ್ಲಿದೆ ಈಗ ಸಾಮಾನ್ಯವಾಗಿ. ಆದರೆ ಈ ಕೋರ್ಸ್ ಮಾಡಿದವರು ಮಿನಿಮಮ್ 15,000 ಸಂಬಳ ಪಡಿತಾರೆ. ಮಿನಿಮಮ್ 15,000 ಸಂಬಳ ಪಡಿತಾರೆ ಅಂದ್ರೆ ಒಂದು ಡಿಗ್ರಿ ಮಾಡಿದವನಿಗಿಂತ ಜಾಸ್ತಿ ಸಂಬಳ ಪಡಿತಾರೆ ಅಂದ್ರೆ ಅದೊಂದು ಒಳ್ಳೆ ರೀತಿಯ ಬೆಳವಣಿಗೆ ಮಾಡಬೇಕಾದ ವಿಷಯ. ಇನ್ನು 15,000 ಯಾರ್ದು ನಮ್ಮದಲ್ಲ, ಪ್ರೈವೇಟ್ನವರು ಈಗ ಮಾಡುವಂತ ಸಂಬಳ ಅದು. ಆದ್ರೆ ಗವರ್ಮೆಂಟ್ ಕೆಲಸ ಇದು, ಗವರ್ಮೆಂಟ್ ಆಧಾರಿತ ಕೋರ್ಸ್ಗಳು, ಗವರ್ಮೆಂಟ್ ಅದಕ್ಕೆ ಸಪೋರ್ಟ್ ಮಾಡೋ ಕೋರ್ಸ್, ಗವರ್ಮೆಂಟ್ ಸ್ಯಾಲ್ರಿ ಕೂಡ ತುಂಬಾ ಇದೆ. 25,000 ಅವರಿಗೆ ಬೇಸಿಕ್ ಸ್ಯಾಲ್ರಿ ಸಿಗ್ತದೆ. ಒಂದು ಟೆಕ್ನಿಷಿಯನ್ ಡಿಪ್ಲೊಮಾ ಮಾಡಿ ಒಬ್ಬ ಟೆಕ್ನಿಷಿಯನ್ ಇಲ್ಲಿಯಾದ್ರೂ ಯಾವುದಾದ್ರೂ ಕಾಲೇಜುಗಳಿಗೆ ಇದು ಹಾಸ್ಪಿಟಲ್ ಆಗಲಿ ಅಥವಾ ಇನ್ಸ್ಟಿಟ್ಯೂಟ್ಗಳಾಗಲಿ, ವೈದ್ಯಕೀಯ ಇದರಲ್ಲಿ ಯಾವುದೇ ಇನ್ಸ್ಟಿಟ್ಯೂಟ್ಗಳಲ್ಲಿ ಸೇರಿಕೊಂಡ್ರೆ ಮಿನಿಮಮ್ 25,000 ಸಿಗ್ತದೆ ಅಂತ ಆದ್ರೆ ಮತ್ತೆ ಅದನ್ನು ನಾವು ಆಲೋಚನೆ ಮಾಡಬೇಕಾದ ವಿಷಯ. ಆದ್ರೆ 25,000 ಮಾತ್ರ ಅಲ್ಲ, ಅದು 40,000ದವರೆಗೆ ಹೋಗ್ತದೆ. ಡಿಪ್ಲೊಮಾದವರಿಗೆ ಅವರ ಎಕ್ಸ್ಪೀರಿಯನ್ಸ್ ಮೇಲೆ 40,000ದವರೆಗೆ ಹೋಗ್ಬೋದು. ಅಂದ್ರೆ ಆ ಫೀಲ್ಡಿನಲ್ಲಿರುವ ಅಗತ್ಯತೆ, ಅದರ ಕೊರತೆಯಿಂದಾಗಿ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಎಲ್ಲಿವರೆಗೆ ಈ ಪರಿಸ್ಥಿತಿ ಮುಂದುವರಿಬಹುದು ಅಂತ ಹೇಳಿದ್ರೆ ಇನ್ನು 30 ವರ್ಷ ಅಂತ ನಾನು ಮೊದಲೇ ಹೇಳಿದೆ. ಹಾಗಾಗಿ ಸುಲಭವಾಗಿ ಕಲಿಬಹುದು, ಸುಲಭವಾಗಿ ಕಲಿಸಬಹುದು, ಸುಲಭವಾಗಿ ಉದ್ಯೋಗ ಪಡಿಬಹುದು, ಸುಲಭವಾಗಿ ಒಳ್ಳೆ ಸಂಬಳವೂ ಪಡಿಬಹುದು. ಹಾಗೆ ಅಂಥ ಸಂದರ್ಭ ಈ ಕೋರ್ಸ್ಗಳಲ್ಲಿ ಇದೆ ಅಂತ ಹೇಳೋದಕ್ಕೆ ಮಾಡುದು. ಯಾವುದೆಲ್ಲ ಕೋರ್ಸ್ಗಳು ಅಂತ ನಾವು ಇದನ್ನು ತಗೊಳ್ಬೋದು. ಇದೇ ವಿದ್ಯಾರಂಗದಲ್ಲಿ ಇದರಲ್ಲಿ MBBS ಅಥವಾ ಡಿಗ್ರಿ ಕೋರ್ಸ್ಗಳು, MBBS ಅಥವಾ ಮೆಡಿಸಿನ್ ಕೋರ್ಸ್ಗಳು, MBBS, BAMS, BHMS ಅಂತ ಇನ್ನೊಂದು ಅದು ಏನಾದರೂ ಡಿಗ್ರಿ ಕೋರ್ಸ್ಗಳಿದೆಯಲ್ಲ, ವೈದ್ಯಕೀಯ ಕೋರ್ಸ್ಗಳು. ಈ ವೈದ್ಯಕೀಯ ಕೋರ್ಸ್ಗಳು ಸ್ವಲ್ಪ ಕಾಸ್ಟ್ಲಿ ಅದು ಎಲ್ಲರಿಗೂ ತಿಳಿದ ವಿಷಯ. ಆದರೆ ಅದನ್ನೇ ನಾವು ಉದ್ಯೋಗ ಅದು ಒಂದೇ ಉದ್ಯೋಗ ಇರೋದು, ಬೇರೆ ಇಲ್ಲ ಅಂತ ಹೇಳಿ ತಿಳ್ಕೊಳ್ಬೇಕಾದ ಅಗತ್ಯ ಇಲ್ಲ. ಇವರಿಗೆ ಸಪೋರ್ಟೆಡ್ ಸ್ಟಾಫ್ ಅರೆ ವೈದ್ಯಕೀಯ ಸಿಬ್ಬಂದಿ ಇದ್ದಾರೆ. ಈ ಅರೆ ವೈದ್ಯಕೀಯ ಅರ್ಧ ವೈದ್ಯಕೀಯರು ಅಂದ್ರೆ ಈ ಡಿಪ್ಲೊಮಾ ಅಥವಾ ಡಿಗ್ರಿ ಪಡೆದವರು. ಡಿಪ್ಲೊಮಾ ಪಡೆದವರು ಏನು, ಅವರಿಲ್ಲದೆ ವೈದ್ಯಕೀಯ ರಂಗ ನಡೆಯುವುದೇ ಇಲ್ಲ. ಒಬ್ಬರು ಡಾಕ್ಟ್ರು ಅವರ ಪ್ರಾಕ್ಟೀಸ್ ಮಾಡಬೇಕಿದ್ರೆ ಈ ಕಾಲದಲ್ಲಿ ಈಗ ಒಂದು 4-5 ಜನವರೆಗೆ ಸಿಬ್ಬಂದಿಗಳು ಬೇಕು, ಅರೆ ವೈದ್ಯಕೀಯ ಸಿಬ್ಬಂದಿಗಳು ಬೇಕು. ಅಂದ್ರೆ ಒಂದು ಡಾಕ್ಟರ್ ಡಯಾಗ್ನೋಸ್ ಮಾಡಬೇಕಿದ್ರೆ ಅವರಿಗೆ ಎಕ್ಸ್ರೇ ಬೇಕಾಗ್ತದೆ, ಆಯ್ತಾ, ಅದರ ಮೇಲೆ ಲ್ಯಾಬ್ ಬೇಕಾಗ್ತದೆ, OT ಹೇಗೂ ಬೇಕಾಗ್ತದೆ, ಡಯಾಲಿಸಿಸ್ ಬೇಕಾಗ್ತದೆ, ಸರಿಯಲ್ಲ. ಹಾಗೆ ಈ 4 ಜನ ಇಲ್ಲದಿದ್ರೆ ಡಾಕ್ಟರ್ ಕೈಕಾಲು ಅಲುಗಾಡೋದಿಲ್ಲ. ಇವ್ರು ಮಾಡುವ ಕೆಲಸವನ್ನು ಅವರು ಡಾಕ್ಟರ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಕ್ಸ್ರೇ ಮಾಡ್ಲಿಕ್ಕೆ ಆಗೋದಿಲ್ಲ, ಲ್ಯಾಬಲ್ಲಿ ಬ್ಲಡ್ ಟೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. OTಯಲ್ಲಿ ಆಪರೇಷನ್ ಮಾಡುವಾಗ ಅದರದ್ದೇ ಪರಿಣಿತರು ಕಲಿತು ಬಂದವರು ಬೇಕು. ಅದನ್ನು ಕಲಿಸುವಂತ ವ್ಯವಸ್ಥೆ ಇದು ಅರೆ ವೈದ್ಯಕೀಯ. ಅಂದ್ರೆ ಅರ್ಧ ವೈದ್ಯಕೀಯದವರು ಇವರಿಲ್ಲದೆ ವೈದ್ಯರು ಇಡೀ ಆಗುದಿಲ್ಲ, ಅವರು ಕೂಡ ಅರ್ಧವೇ ಇವರಿಲ್ಲದಿದ್ರೆ. ಗೌರವದ ವಿಚಾರಕ್ಕೆ ಬಂದ್ರು ಕೂಡ ಇವರನ್ನೇ ಡಿಪೆಂಡ್ ಆಗಿರಬೇಕು, ವೈದ್ಯರು ಇವರನ್ನೇ ಡಿಪೆಂಡ್ ಆಗಿರುವಂತ ಸಂದರ್ಭ ಇದೆ ಈಗ. ಅದರಿಂದಾಗಿ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಏನು ಕೋರ್ಸ್ಗಳು ಯಾವುದೆಲ್ಲ ಅಂತ ಒಂದು ಸಣ್ಣದಲ್ಲಿ ನಾನು ಹೇಳ್ಬಿಡ್ತೇನೆ. ಡಿಪ್ಲೊಮಾದಲ್ಲಿ 7 ಕೋರ್ಸ್ಗಳು ಪ್ಲಸ್ 2 ಕೋರ್ಸ್ಗಳಿದೆ. ಈಗ ನಮ್ಮ ಕಾಲೇಜಿನ ಉದ್ದೇಶಿಸಿ ಹೇಳಿದ್ರೆ 7 ಕೋರ್ಸ್ ಇದೆ. ಅಥವಾ ಆ ಫೀಲ್ಡಲ್ಲಿ ಡಿಪ್ಲೊಮಾ ಕೋರ್ಸ್ಗಳಲ್ಲಿ ಗವರ್ಮೆಂಟ್ ನಿರ್ಧರಿಸಿದ, ಗವರ್ಮೆಂಟ್ ಅಪ್ರೂವಲ್ ಕೊಟ್ಟ ಕೋರ್ಸ್ಗಳು 9. ಅದು ಒಂದು ಡಿಪ್ಲೊಮಾ MLT ಅಂದ್ರೆ ಲ್ಯಾಬ್, ಡಿಪ್ಲೊಮಾ ಎಕ್ಸ್ರೇ, ಡಿಪ್ಲೊಮಾ OT, ಡಿಪ್ಲೊಮಾ ಡಯಾಲಿಸಿಸ್, ಡಿಪ್ಲೊಮಾ ಆಪ್ಟೋಮೆಟ್ರಿ, ಡಿಪ್ಲೊಮಾ ಮೆಡಿಕಲ್ ರೆಕಾರ್ಡ್ಸ್, ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್. ಈ 7 ಕೋರ್ಸ್ಗಳು ನಮ್ಮಲ್ಲಿದೆ. ಅದು ಅಲ್ಲದೆ 2 ಕೋರ್ಸ್ ಇದೆ. ಅದು ಯಾಕಂದ್ರೆ ನಮ್ಮ ಕಾಲೇಜಲ್ಲಿ ಇಲ್ಲ, ಅದಕ್ಕೆ ಬೇಕಾದ ಫೆಸಿಲಿಟಿ ನಮ್ಮಲ್ಲಿ ಇಲ್ಲ. ಅದಕ್ಕಾಗಿ ನಾವು ಹೊಂದಿಸಿಕೊಳ್ತಾ ಇದ್ದೇವೆ, ಮುಂದೆ ಬರ್ತದೆ. ಆದರೆ ಅದು ಡೆಂಟಲ್ ಹೈಜೀನ್ ಮತ್ತು ಡೆಂಟಲ್ ಮೆಕ್ಯಾನಿಕ್ ಅಂತ 2 ಕೋರ್ಸ್ ಇದೆ. ಅದು ಕೂಡ ಈ ಗವರ್ಮೆಂಟ್ ಅಪ್ರೂವ್ಡ್ ಕೋರ್ಸ್ಗಳು. ಇದು ಸುಲಭದಲ್ಲಿ ಮಾಡುವಂಥ, SLCಯಿಂದಲೇ ಮಾಡುವಂಥ ಕೋರ್ಸ್ಗಳು. ಇದಕ್ಕೆ ಬೇಸಿಕ್ ರಿಕ್ವೈರ್ಮೆಂಟ್ ಏನಂದ್ರೆ SLCಯಲ್ಲಿ ಪಾಸ್ ಆಗಿರಬೇಕು. ಅದು ಮಿನಿಮಮ್ ಮಾರ್ಕಲ್ಲಿ ಪಾಸ್ ಆದರೆ ಸಾಕು. ಗವರ್ಮೆಂಟ್ ಅದಕ್ಕೂ ಕೂಡ ಅನುಕೂಲ ಮಾಡಿಕೊಟ್ಟಿದೆ. ಎಷ್ಟು ಸಾಧಾರಣ ಆರ್ಥಿಕ ಹಿನ್ನೆಲೆ ಇರಲಿ ಅಥವಾ ಎಜುಕೇಶನ್ ಹಿನ್ನೆಲೆ ಇರಲಿ, ಸ್ವಲ್ಪ ಮಕ್ಕಳಿಗೆ ಕಲೀಲಿಕ್ಕೆ ಕಷ್ಟ ಆಗಿ ಮಾರ್ಕ್ ಕಮ್ಮಿ ಇರಲಿ, ಅವರಿಗೆ ಸಿಗ್ಲಿಕ್ಕಿಂತ ಒಂದು ಅವಕಾಶ ಗವರ್ಮೆಂಟ್ ಮಾಡಿಕೊಟ್ಟಿದೆ. ಎರಡನೇದಾಗಿ ಫೀಸಿನ ಬಗ್ಗೆ ಅದು ಕೂಡ ತುಂಬಾ ಇದಿದೆ. ಬೇಸಿಕ್ ಕ್ವಾಲಿಫಿಕೇಶನ್ SLC ಆದರೆ ಇದಕ್ಕೆ ಇನ್ನೊಂದು ಅವಕಾಶ ಇದೆ. PUCಯಲ್ಲಿ ಸೈನ್ಸ್ ಕಲ್ತವರಿಗಾದ್ರೆ
ಇನ್ನೊಂದು ಅವಕಾಶ ಇದೆ, 2 ವರ್ಷದಲ್ಲಿ ಅದನ್ನು ಮುಗಿಸ್ಬೋದು. ಕೋರ್ಸನ್ನು ಈ SLC ಇಂದ ಆದ್ರೆ 3 ವರ್ಷ, PUC ಇಂದ ಆದ್ರೆ PUC ಸೈನ್ಸ್ ಇಂದ ಆದ್ರೆ ಮಾತ್ರ 2 ವರ್ಷ, PUC ಸೈನ್ಸ್ ಅಲ್ಲದಿದ್ರೆ 3 ವರ್ಷ. ಅವ BA ಆಗಲಿ MA ಆಗಲಿ ಅವ 3 ವರ್ಷ ಮಾಡಲೇಬೇಕು. ಅದೊಂದು. ಈ ಡಿಪ್ಲೊಮಾದಲ್ಲಿ. ಡಿಗ್ರಿಯಲ್ಲಿ ಆದ್ರೆ PUCಯಲ್ಲಿ ಸೈನ್ಸ್ ಆಗಲೇಬೇಕು, 40 ಅಥವಾ 45% ಮಾರ್ಕ್ ಇರಲೇಬೇಕು. ಕೆಲವದಕ್ಕೆ 40, ಕೆಲವದಕ್ಕೆ 45% ಇರಲೇಬೇಕು. ಹಾಗಾಗಿ ಪರ್ಸೆಂಟೇಜ್ ಇದ್ದವರಿಗೆ ಮತ್ತು ಸೈನ್ಸ್ ಇದ್ದವರಿಗೆ BSc ಮಾಡಿದರೆ ಈ ಡಿಪ್ಲೊಮಾ ಮಾಡಿದ್ದಕ್ಕಿಂತ ಹೆಚ್ಚಿನ ಅವಕಾಶಗಳು ಜಾಸ್ತಿ ಇದೆ. ಅಂದರೆ ಅವರ ರಿಕ್ವೈರ್ಮೆಂಟ್ ಕೂಡ ಅದೇ ರೀತಿಯಲ್ಲಿ ತುಂಬಾ ಜಾಸ್ತಿ ಇದೆ. ಶೈಕ್ಷಣಿಕ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಇದೆ ಅನ್ನುವಂಥದ್ದನ್ನ ಸರ್ ಹೇಳಿದ್ರು ಡೀಟೇಲ್ ಆಗಿ. ಸೊ ಅದರ ಜೊತೆಗೆ ಪಠ್ಯದಿಂದ ಹೊರತುಪಡಿಸಿ ಏನೆಲ್ಲ ವಿಶೇಷ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದೆ ಅನ್ನುವಂಥದ್ದು, ಯಾವುದರ ಬಗ್ಗೆ ಹೆಚ್ಚಾಗಿ ಫೋಕಸ್ ಮಾಡಲಾಗುತ್ತೆ ಅಂತ? ಇಲ್ಲಿ ಮುಖ್ಯವಾಗಿ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ತರಬೇತಿಯ ಜೊತೆಗೆ ನಮಗೆ ಇನ್ನಿತರ ಕೆಲವೊಂದು ಚಟುವಟಿಕೆಗಳು ಕೂಡ ಬೇಕಾಗ್ತದೆ. ಬ್ಲಾಕ್ ಎಜುಕೇಶನ್ ಯಾವ ರೀತಿ ಇರ್ತದೆ ಅದೇ ರೀತಿ ಈ ವೃತ್ತಿಪರ ಕೋರ್ಸುಗಳಲ್ಲಿ ಕೂಡ ಅದು ಒಳಗೊಂಡಿರುವಂಥದ್ದೇ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಯಾವುದೇ ವಿದ್ಯಾರ್ಥಿಗಳಿಗೆ ಒಂದು ಸಮಾಜಕ್ಕೆ ಯಾವ ರೀತಿಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾ ಇರುವಾಗ ಕೆಲವೊಂದು ಅವರ ಹವ್ಯಾಸಗಳಿರ್ಬೋದು ಅಥವಾ ಅವರ ಒಂದು ಕೆಲವೊಂದು ಅಭ್ಯಾಸಗಳಿರ್ಬೋದು, ಅವರ ಹೈಸ್ಕೂಲ್ ಹಂತದಲ್ಲಿ ಅಥವಾ PUC ಹಂತದಲ್ಲಿ ಅವುಗಳು ಏನಿರ್ತದೆ ಅವುಗಳನ್ನು ಇಲ್ಲಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಅವರಿಗೆ ಅವಕಾಶ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಂಸ್ಥೆಯಲ್ಲಿ NSS ಇದೆ. ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರ್ ಅಲ್ಲಿ ಬರತಕ್ಕಂತಹ ಒಂದು ವ್ಯವಸ್ಥೆ ಇದು. ಇಲ್ಲಿ ಯಾರು BSc ನರ್ಸಿಂಗ್ ಮತ್ತು BSc ಅಲೈಡ್ ಹೆಲ್ತ್ ಸೈನ್ಸ್ ಏನಿದೆ ಈ ಕೋರ್ಸಿನಲ್ಲಿ ವ್ಯಾಸಂಗ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಈ NSS ಅಂತ ಹೇಳ್ತಕ್ಕಂಥ ಒಂದು ಯೂನಿಟಿನಲ್ಲಿ ಅವರು ಭಾಗವಹಿಸಿಕೊಂಡು ಅದರ ಮುಖಾಂತರ ಅವರಿಗೆ ಅವರ ಕೆಲವೊಂದು ಕ್ರಿಯೇಟಿವಿಟಿ ಅಥವಾ ಅವರ ಒಂದು ಏನು ಹವ್ಯಾಸಗಳಿದೆ, ಅಭ್ಯಾಸಗಳು ಏನಿದೆ, ಅವರ ಪ್ರತಿಭೆಗೆ ಅನಾವರಣಗೊಳಿಸ್ಲಿಕ್ಕೆ ಇರತಕ್ಕಂಥ ಒಂದು ವೇದಿಕೆ ಅದು ಉಂಟು. ಅದಲ್ಲದೆ ಇನ್ನು ನರ್ಸಸ್ಗೆ ಆದ್ರೆ ಸ್ಟೂಡೆಂಟ್ ನರ್ಸಸ್ ಅಸೋಸಿಯೇಷನ್ ಅಂತ ಇದೆ. ಸೊ ಈ ಅಸೋಸಿಯೇಷನ್ ಮುಖಾಂತರ ಅವರಿಗೆ ಇಲ್ಲಿಯೂ ಸಮೇತ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ಆಗಿರ್ಬೋದು ಅಥವಾ ಅವರ ಕಲಾ ಆಸಕ್ತಿಗೆ ಸಂಬಂಧಪಟ್ಟಂತ ವಿಷಯಗಳಿಗಾಗಿರ್ಬೋದು ಇಲ್ಲಿ ಭಾಗವಹಿಸ್ಲಿಕ್ಕೂ ಮತ್ತು ಸ್ಪರ್ಧೆಯಲ್ಲಿ ಇವರಿಗೆ ಮುಂದೆ ಹೋಗ್ಲಿಕ್ಕೆ ಅವಕಾಶ ಇಲ್ಲಿ ಇರುವಂತದ್ದು. ಇದು ಅಲ್ಲದೆ ಮತ್ತೆ ಯೂತ್ ರೆಡ್ ಅಸೋಸಿಯೇಷನ್ ಅಂತ ಹೇಳುವಂಥದ್ದು ಇದೆ. ಇಲ್ಲಿ ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಸ್ಥಳದಲ್ಲಿ ಯಾವುದೇ ರೀತಿಯ ಒಂದು ಅನಾಹುತಗಳಾದಾಗ ಯಾವ ರೀತಿಯಲ್ಲಿ ನಾವು ಅಲ್ಲಿ ಹೋಗಿ ಒಂದು ಚಟುವಟಿಕೆಯನ್ನು ನಿರ್ವಹಿಸಬಹುದು, ಆಮೇಲೆ ಯಾರು ಅಲ್ಲಿ ತೊಂದರೆಗೆ ಒಳಗಾಗಿದ್ದಾರೆ ಅವರಿಗೆ ಹೇಗೆ ನಾವು ಸಹಾಯ ಹಸ್ತವನ್ನ ಕೊಡಬೇಕಾಗ್ತದೆ ಅಂತ ಹೇಳುವ ಮುಖಾಂತರ ನಾವು ನಮ್ಮ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಇರತಕ್ಕಂತಹ ಒಂದು ವೇದಿಕೆ, ಅಂತಹ ಒಂದು ಒಂದು ಯೂನಿಟ್ ನಮ್ಮಲ್ಲಿ ಇರುವಂತದ್ದು. ಇದು ಅಲ್ಲದೆ ಮತ್ತೆ ನಮ್ಮ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಕೂಡ ಸ್ಪೋರ್ಟ್ಸ್ ಡೇ ನಾವು ಸೆಲೆಬ್ರೇಷನ್ ಮಾಡ್ತೇವೆ. ಅದೇ ರೀತಿ ಕಲ್ಚರಲ್ ಡೇ ನಾವು ಸೆಲೆಬ್ರೇಷನ್ ಮಾಡ್ತೇವೆ ಮತ್ತು ಆನ್ಯುವಲ್ ಡೇ ಇದೆ. ಅದಲ್ಲದೆ ಗ್ರಾಜುಯೇಷನ್ ಡೇ ಇದೆ. ಮತ್ತೆ ಇಲ್ಲಿ ವಿದ್ಯಾರ್ಥಿಗಳು ಅವರ ಒಂದು ಹೈಸ್ಕೂಲ್ ಜೀವನದಲ್ಲಿ ಅಥವಾ PUC ಮಟ್ಟದಲ್ಲಿ ಏನು ಅವರು ಸ್ಪರ್ಧೆಯನ್ನ ಸ್ಪೋರ್ಟ್ಸ್ ಆಗಿರ್ಬೋದು ಇಲ್ಲ ಕಲ್ಚರಲ್ ಆಗಿರ್ಬೋದು ಅವರು ಭಾಗವಹಿಸಿ ಏನು ಅಲ್ಲಿ ಅವರು ಏನು ಅವರು ಅದಕ್ಕೆ ಪ್ರೈಸಸ್ ಅನ್ನು ಪಡೆದಿರ್ತಾರೆ. ಇಲ್ಲಿ ಕೂಡ ಅದೇ ರೀತಿ ನಮ್ಮಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಇರ್ಬೋದು ಅಥವಾ ನಮ್ಮ ಸ್ಥಳೀಯ ಮಟ್ಟದಲ್ಲಿ ಇರ್ಬೋದು ಇಂಟರ್ ಕಾಲೇಜೇಟ್ ಕಾಂಪಿಟೇಷನ್ಸ್ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತೇವೆ. ರಾಜ್ಯ ಮಟ್ಟದಲ್ಲೂ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ವಿದ್ಯಾರ್ಥಿಗಳು ಏನು ಅವರು ಭಾಗವಹಿಸಿ ಆ ರೀತಿ ಒಳ್ಳೆಯ ಫಲಿತಾಂಶವನ್ನು ಅವರು ಪಡೆದುಕೊಂಡಿದ್ದಾರೆ. ರಸಪ್ರಶ್ನೆ ಇರ್ಬೋದು ಅಥವಾ ಡ್ಯಾನ್ಸ್ ಇರ್ಬೋದು, ಇಲ್ಲ ಇಲ್ಲಿ ಮಾಡೆಲ್ ಅನ್ನು ಮಾಡಿ ಇದು ಮಾಡುವಂಥದ್ದು ಇರ್ಬೋದು, ಕ್ವಿಜ್ ಇರ್ಬೋದು. ಸೊ ಈ ರೀತಿ ಎಲ್ಲ ಒಂದು ಚಟುವಟಿಕೆಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಈ ರೀತಿಯ ಕೆಲವೊಂದು ವೇದಿಕೆಗಳು ಅವರಿಗಿದೆ. ಮತ್ತು ಇಲ್ಲಿ ಅವರು ಒಂದು ಸಂಪರ್ಕವನ್ನ ಕೋರ್ಸ್ ಮುಗ್ದ ನಂತರವೂ ಕೂಡ ಅವರು ಇಟ್ಟುಕೊಳ್ಳಿಕ್ಕೆ ಸಹಾಯ ಆಗುವಂಥದ್ದು ಸಂಸ್ಥೆ ಮತ್ತು ಈ ಸ್ಟೂಡೆಂಟ್ ಮತ್ತೆ ಪೇರೆಂಟ್ಸ್ ಇವರ ಜೊತೆಗೆ ನಮ್ಮಲ್ಲಿ ಅಲ್ಯೂಮಿನಿ ಅಸೋಸಿಯೇಷನ್ ಅಂತ ಹೇಳತಕ್ಕಂತಹ ಒಂದು ಯೂನಿಟ್ ಇದೆ. ಇದರ ಮುಖಾಂತರ ಅವರು ವಿದ್ಯಾಭ್ಯಾಸ ಮುಗ್ದು ಅವರ ವೃತ್ತಿ ಜೀವನಕ್ಕೆ ಹೋದಂತಹ ಸಂದರ್ಭದಲ್ಲಿ ಕೂಡ ಅವರ ಈ ಕೆಲವೊಂದು ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಇಲ್ಲಿ ಸಹಾಯ ಆಗತಕ್ಕಂತ ಒಂದು ಯೂನಿಟ್ ಕೂಡ ನಮ್ಮಲ್ಲಿ ಇದೆ. ಅದರ ಜೊತೆಗೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಜಾಬ್ ಫೇರ್ ಗಳನ್ನು ಕೂಡ ಆಯೋಜನೆ ಮಾಡಿಕೊಂಡು ಬರಲಾಗ್ತಾ ಇದೆ ಅನ್ನುವಂಥ ವಿಚಾರಗಳು. ಸೊ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬಹುದಾ ಸರ್? ಸೋಷಿಯಲ್ ಕಮಿಟ್ಮೆಂಟ್ ಅಂತ ನಾನು ಫಸ್ಟೇ ಹೇಳಿದೆ. ಇದು ನಮ್ಮದು ಸೋಷಿಯಲ್ ಕಮಿಟ್ಮೆಂಟ್ ಇದೆ. ಅಂದರೆ ಪ್ರತಿಯೊಬ್ಬರದ್ದು ಕರ್ತವ್ಯ, ಅದು ಸಮಾಜಕ್ಕೆ ಏನಾದರೂ ನಾವು ಕೊಡಬೇಕು. ಅದರ ಇದನ್ನು ಆಲೋಚಿಸಿ ನಾವು ನಮ್ಮ ಮ್ಯಾನೇಜ್ಮೆಂಟು ಮತ್ತು ಆಡಳಿತ ವರ್ಗದಲ್ಲಿ ಅದರ ಆಡಳಿತಾಧಿಕಾರಿ ಟ್ರಸ್ಟ್ಗಳು ಅವರೆಲ್ಲ ಟ್ರಸ್ಟಿಗಳಲ್ಲಿ ಸೇರಿಕೊಂಡು ಡಾಕ್ಟರ್ ಗಣಪತಿಯವರ ಆಲೋಚನೆ ಮೇರೆಗೆ ಈ ಸೋಷಿಯಲ್ ಕಮಿಟ್ಮೆಂಟನ್ನು ನಾವು ಹೀಗೆ ಹಂಚಿಕೊಂಡಿದ್ದೇವೆ. ಯಾಕಂದರೆ ಬಡವರ್ಗಕ್ಕೆ ಮೀಸಲಾದ ಈ ಕೋರ್ಸ್ಗಳದ್ದು ನನ್ನ ಮೊದಲೇ ಬಡವರಿಗೆ ಅಥವಾ ಮಧ್ಯಮ ವರ್ಗದವರಿಗೆ ಮೀಸಲಾಗಿದೆ. ಹಾಗಾಗಿ ಅದರಲ್ಲಿ ಸಿಲೆಕ್ಷನ್ ಮಾಡುವಾಗ ಅದಕ್ಕೆ ಒಂದು ಕ್ರೈಟೀರಿಯಾ ಇಟ್ಟುಕೊಂಡಿದ್ದೇವೆ. ಏನದಂದರೆ ಮೆರಿಟೋರಿಯಸ್ ಸ್ಟೂಡೆಂಟ್ಗಳಿಗೆ, ಅಂದರೆ ಹೆಚ್ಚಿನ ಅಂಕ ಪಡೆದು, ಅಂದರೆ 60ರಿಂದ 70, 70ರಿಂದ 80, 80ರಿಂದ 90, 90ರಿಂದ 100 ಅಂಕ ಹಾಗೆ ಪಡೆದ ಮಕ್ಕಳಿಗೆ ನಾವು ನಮ್ಮ ಕಾಲೇಜಲ್ಲಿ ಸ್ಕಾಲರ್ಶಿಪ್ ಇಟ್ಟುಕೊಂಡಿದ್ದೇವೆ. ನೆಕ್ಸ್ಟ್ ಇನ್ನೊಂದು ಸೋಷಿಯಲ್ ಕಮಿಟ್ಮೆಂಟ್ ಎಲ್ಲ ಸ್ಥಳಗಳಲ್ಲಿ ನಾವು ಇದು ಮಾಡಿದ್ದೇವೆ. ಈ ವರ್ಷದ ಪರಿಸ್ಥಿತಿಯನ್ನು ಹೊಂದಿಸಿಕೊಂಡು ಕೋವಿಡ್ ಫ್ರಂಟ್ಲೈನ್ ವರ್ಕರ್ಸ್, ಅಂದರೆ ಡಾಕ್ಟರ್ದು ಇರ್ಬೋದು, ಅವ್ರದ್ದು ಬಿಟ್ಟು ಬಿಡುವ, ಅಂದರೆ ಬಿಡುದು ಅಂತಾರೆ ಆ ರೀತಿಯಲ್ಲೆಲ್ಲ ಡಾಕ್ಟರ್ಗಳಿಗೆ ಇಂಥ ಕೋರ್ಸ್ಗಳಿಗೆ ಬಾರದ ಕಾರಣ ನಾನು ಮಾತು ಹೇಳಿದೆ, ತಪ್ಪಾಗಿದೆ.
ಆದ್ರೆ ಆ ಫೀಲ್ಡ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೋ, ಪೊಲೀಸ್ ಇರ್ಬೋದು ಅಲ್ವಾ, ಡಾಕ್ಟರ್ಸು ಇದ್ದಾರೆ ಅಥವಾ ನರ್ಸಸ್ ಇದ್ದಾರೆ ಅಥವಾ ಇಂಥ ಈ ಕೋರ್ಸ್ಗಳನ್ನು ಮಾಡಿ ಆ ಫೀಲ್ಡ್ ಅಲ್ಲಿ ಕೆಲಸ ಮಾಡೋರು ಇರ್ತಾರೆ. ಟೆಕ್ನಿಷಿಯನ್ಸ್ ಇರ್ಬೋದು, ನರ್ಸಸ್ ಇರ್ಬೋದು, ಫ್ರಂಟ್ ಲೈನ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅಂದ್ರೆ ಈ ಕೋವಿಡ್ ನ ಬಗ್ಗೆ ಕೆಲಸ ಮಾಡುವವರಿಗೆ ಬೇಕಾಗಿ ನಮ್ಮ ಸಂಸ್ಥೆಯಿಂದ ಸ್ವಲ್ಪ ಏನಾದರೂ ನಾವು ಆ ಕಮಿಟ್ಮೆಂಟ್ ಮೇಲೆ ಅವರಿಗೆ ಹೆಲ್ಪ್ ಮಾಡೋ ರೀತಿಯಲ್ಲಿ ಅವರಿಗೆ ಕೂಡ ಪ್ರಥಮ ಪ್ರಾಶಸ್ತ್ಯ ನಮ್ಮಲ್ಲಿ ಅಡ್ಮಿಷನ್ಗೆ ಕೊಟ್ಟು ಅವರಿಗೆ ಕೂಡ ಫೀಸಲ್ಲಿ ಸಾಧ್ಯವಾದಷ್ಟು ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಉಂಟು ಅಷ್ಟು ಕಮ್ಮಿ ಮಾಡಿ ಅವರಿಗೆ ಪ್ರೋತ್ಸಾಹಿಸಬೇಕು. ಆ ಫೀಲ್ಡಿನವರಿಗೆ ಒಂದು ನಮ್ಮ ಗೌರವ ಒಂದು ಸಲ್ಲಿಸಬೇಕು ಅಂತ ಹೇಳುವ ಕಾರಣಕ್ಕೆ ಅವರಿಗೆ ಆ ಮೀಸಲಾತಿಯನ್ನು ಇಟ್ಟಿದ್ದೇವೆ. ಇನ್ನೊಂದು ಇದು ಸೈನಿಕರು ಅವರು ನಮ್ಮ ಇನ್ನೊಂದು ವಾರಿಯರ್ಸ್, ಇನ್ನೊಂದು ರೀತಿಯ ನಮ್ಮನ್ನು ರಕ್ಷಿಸುವವರು. ಅವರು ಒಂದು ರೀತಿಯಲ್ಲಿ ಇವರು ರಕ್ಷಿಸುವವರು, ಇನ್ನೊಂದು ರೀತಿಯಲ್ಲಿ ಒಂದು ಸೇಮ್ ಇದು. ಆದರೆ ಅವರಿಗೆ ಕೂಡ ನಾವು ಇಟ್ಟಿದ್ದೇವೆ ಇದೇ ರೀತಿಯಲ್ಲಿ ಮೀಸಲಾತಿಯನ್ನು ಇಟ್ಟಿದ್ದೇವೆ. ಆದರೆ ಫೀಸಲ್ಲಿ ಕಮ್ಮಿ ಅದು ಇದೆಲ್ಲ ಎಲ್ಲ ಫೆಸಿಲಿಟಿನ ಅವ್ರು ಮಾಡ್ತಿದ್ದೇವೆ. ಇನ್ನು ಸ್ಪೋರ್ಟ್ಸ್ ಗೇಮ್ಸ್ ಅದೆಲ್ಲ ನ್ಯಾಷನಲ್ ಲೆವೆಲ್ ಅಥವಾ ಸ್ಟೇಟ್ ಲೆವೆಲ್ ಅಥವಾ ಯೂನಿವರ್ಸಿಟಿ ಲೆವೆಲಲ್ಲಿ ಯಾರು ಸಾಧನೆ ಮಾಡಿದ್ದಾರೆ, ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಅಂತ ಮಕ್ಕಳಿಗೆ ಪ್ರೋತ್ಸಾಹಿಸುವ ಸಲುವಾಗಿ ಇದೇ ರೀತಿಯ ಯೋಜನೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಅಂದರೆ ಫೀಸ್ ಕಮ್ಮಿ ಮಾಡುವಂಥದ್ದು, ಕನ್ಸೆಷನ್ ಮಾಡುವಂಥದ್ದು, ಸ್ಕಾಲರ್ಶಿಪ್ ಕೊಡುವಂಥದ್ದು. ಈ ಮಕ್ಕಳಿಗೆ ಏನಾಗಿದೆ ಅಂದರೆ ಗವರ್ಮೆಂಟಿಂದಲೂ ಸ್ಕಾಲರ್ಶಿಪ್ ಸಿಗ್ತದೆ, ಮಾತ್ರ ಅಲ್ಲ ನಮ್ಮ ಕಾಲೇಜಿಂದಲೂ ನಮ್ಮ ಸಂಸ್ಥೆಯಿಂದ ಇವರಿಗೆ ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಮೀಸಲಾತಿ ಕೊಡೋದಂದರೆ ಅದು ಅವರಿಗೆ ಅವರ ಅರ್ಹತೆಗೆ ಅನುಗುಣವಾಗಿ ನಾವು ಅದನ್ನು ಕೊಡ್ತಾ ಇದ್ದೇವೆ. ಇದರಲ್ಲಿ ಇನ್ನೂ ಹೆಚ್ಚಿನ ಇದು ಸಾಧನೆ ಮಾಡಲಿಕ್ಕೆ ಅವರಿಗೆ ಪ್ರೋತ್ಸಾಹ ಸಿಗಲಿ ಅಂತ ಹೇಳುವ ಅಭಿಪ್ರಾಯ ಇಟ್ಟುಕೊಂಡು ಇಂಥ ಫೆಸಿಲಿಟಿಯನ್ನು ಅವರಿಗೆ ಸಿಲೆಕ್ಷನ್ ಟೈಮ್ನಲ್ಲೇ ಕೊಡ್ತಾ ಇದ್ದೇವೆ. ಸಿಲೆಕ್ಷನ್ ಟೈಮ್ನಲ್ಲೇ ಫೀಸ್ ಕಮ್ಮಿ ಮಾಡಿ ಸೇರಿಸಿ ಅವರಿಗೆ ಇದು ಮಾಡೋದು. ಆಗ ಅವರ ಹಿರಿಯರಿಗೂ ಒಂದು ಸ್ವಲ್ಪ ಹೆಲ್ಪ್ ನಾವು ಸಹಾಯ ಮಾಡಿದಾಗ ಆಗ್ತದೆ, ಸೊಸೈಟಿಗೆ ಒಂದು ಸಹಾಯ ಮಾಡಿದಾಗ ಆಗ್ತದೆ. ಒಂದು ನೋಬಲ್ ಕಾಸ್ ಅದನ್ನು ನಾವು ಸ್ವಲ್ಪ ಅದರಲ್ಲಿ ನಮ್ಮ ಭಾಗ ಇರಲಿ ಅಂತ ಹೇಳುವ ಕಾರಣದಿಂದ ಇದನ್ನೆಲ್ಲ ಒಳಗೊಂಡು ನಾವು ಈ ಸಿಲೆಕ್ಷನ್ ಮಾಡಿ ಕಾಲೇಜಿನಲ್ಲಿ ನಮ್ಮ ಕಾಲೇಜಿನಲ್ಲಿ 1200 ಮಕ್ಕಳು ಕಲಿತಾ ಇದ್ದಾರೆ. ಚಂದವಾಗಿ ವರ್ಷಕ್ಕೆ ಅವರ ಎಲ್ಲ ಕೋರ್ಸುಗಳನ್ನು ಅವರ ಇದಕ್ಕೆ ಕಾಲಾವಧಿಗೆ ಸಂಬಂಧಿಸಿ ಪೂರ್ಣಗೊಳಿಸಿ ಈಗ ಇಷ್ಟರವರೆಗೆ ಕಲಿತ ನಮ್ಮ 18 ವರ್ಷದ ಮಕ್ಕಳಲ್ಲಿ ಯಾರೊಬ್ಬರು ಮನೆಯಲ್ಲಿ ಕೂತು ಕೆಲಸ ಇಲ್ಲ ಅಂತ ತಿರುಗೋಡೋರನ್ನು ನಾವು ನೋಡಲಿಲ್ಲ. ಹಾಗಾಗಿ ಒಳ್ಳೆ ಕೋರ್ಸ್ ಆಗಿದೆ, ಒಳ್ಳೆ ರೀತಿಯಲ್ಲಿ ಕಲಿತು ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿ ಜೀವನವನ್ನು ಪೂರೈಸುವಂಥ ಅವಕಾಶ ಇಲ್ಲಿ ಇದ್ದ ಕಾರಣ ಇದರದ್ದೊಂದು ಇದನ್ನು ಸಾರ್ವಜನಿಕರಿಗೆ, ಮಧ್ಯಮ ವರ್ಗದವರಿಗೆ, ಕೆಳವರ್ಗದವರಿಗೆ ಕೂಡ ತಿಳಿಸುವ ಉದ್ದೇಶದಿಂದ ಇಂಥ ಒಂದು ಕಮಿಟ್ಮೆಂಟನ್ನು ನಾವು ಉಳಿಸಿದ್ದೇವೆ. ಇಂಥ ಒಂದು ಸರಣಿಯನ್ನು ನಾವು ಆಯೋಜಿಸಿದ್ದೇವೆ. ಆಯಿತು, ಇದನ್ನು ಎಲ್ಲರೂ ಸದುಪಯೋಗಪಡಿಸಲಿ, ಎಲ್ಲರೂ ಇದರ ಉಪಯೋಗವನ್ನು ಪಡೆದುಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಆ ಭಗವಂತನು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಕೋವಿಡಿಂದ ಅತ್ಯಂತ ವೇಗವಾಗಿ ಹೊರಗೆ ಬರೋಣ ಹಾಗೆ ಅಂತ ಹಾರೈಸಿಕೊಂಡು ಈಗ ಎಲ್ಲವನ್ನು ನೋಡಿ ಆಯ್ತು. ಈಗ ಒಬ್ಬ ಸೆಕೆಂಡ್ PUC ಅಥವಾ SSLC ಆದಂತಹ ವಿದ್ಯಾರ್ಥಿ ನಾನೀಗ ಅಡ್ಮಿಷನ್ ಮಾಡಿಕೊಳ್ಬೇಕು ಅಂತ ಇದ್ರೆ ಹೇಗೆ ಬರಬೇಕು, ಏನು ಮಾಡಬೇಕು? ಡೈರೆಕ್ಟ್ ಆಗಿ ಬಂದ್ರೆ ಆಯ್ತು, ಏನು ತೊಂದರೆ ಇಲ್ಲ. ಕಾಲೇಜಿಗೆ ಯಾವಾಗಲೂ ಡೈರೆಕ್ಟ್ ಆಗಿ ಬರೋದು ದೊಡ್ಡತನ ಅಲ್ಲ, ಒಳ್ಳೆ ಬುದ್ಧಿವಂತಿಕೆ. ಯಾಕೆಂತ ಕೇಳ್ತೇನೆ, ಈ ಫೀಲ್ಡಲ್ಲಿ ಈಗ ತುಂಬ ಪ್ರಾಬ್ಲಮ್ಗಳು ಏನೋ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಏಜೆಂಟ್ಗಳು ಅಥವಾ ಅದನ್ನು ನಾನು ಮಾಡಿಕೊಡ್ತೇನೆ, ನಿನಗೆ ಮಾಡಿಕೊಡ್ತೇನೆ, ಇಷ್ಟು ನನಗೆ ಕೊಡು, ಹಾಗೆ ಮಾಡು, ಹೀಗೆ ಮಾಡು ಅಂತ ಹೇಳುವವರು ತುಂಬ ಜನ ಇರ್ತಾರೆ. ಅವರ ಬಲೆಗೆ ಸಿಗದೆ ಡೈರೆಕ್ಟ್ ಆಗಿ ನೀವು ಹೋಗಿ ಕಾಲೇಜಿಗೆ ಹೋಗಿ ಬಾಯಿ ಇರುವಾಗ ಮೂಗಲ್ಲಿ ಊಟ ಮಾಡಬೇಕಾದ ಅಗತ್ಯ ಇಲ್ಲಲ್ಲ. ಅದರಿಂದಾಗಿ ಡೈರೆಕ್ಟ್ ಆಗಿ ಒಂದು ಉತ್ತಮ ಕಾಲೇಜನ್ನು ಆರಿಸಿಕೊಂಡು, ಅದನ್ನು ನಾನು ಪುನಃ ಹೇಳ್ತೇನೆ, ಒಂದು ಒಳ್ಳೆ ಕಾಲೇಜನ್ನು ಆರಿಸಿಕೊಂಡು, ಕಾಲೇಜುಗಳು ತುಂಬ ಇದೆ, ಅದು ಇಲ್ಲ ಅಂತಲ್ಲ, ಆದರೆ ಆ ಕಾಲೇಜು ಉತ್ತಮವಾಗಿರಬೇಕು. ಯಾವುದರಲ್ಲಿ ಟೀಚಿಂಗ್ ಫ್ಯಾಕಲ್ಟಿ ಆಗಲಿ, ಫೆಸಿಲಿಟಿಯಲ್ಲಿ ಆಗಲಿ, ಅಥವಾ ಮಕ್ಕಳಿಗೆ ಕೊಡುವ ವಿದ್ಯೆಯಲ್ಲಿ ಆಗಲಿ, ಆ ಫೆಸಿಲಿಟಿಗಳೆಲ್ಲ ಬಗ್ಗೆ ಆಗಲಿ, ಅದು ಒಳ್ಳೆಯ ಒಂದೊಂದು ಹೆಸರಿದ್ದ ಕಾಲೇಜಿಗೆ ಸೇರಿಸಿ ಇದನ್ನು ಪಡೆಯುವಂಥ ಬುದ್ಧಿವಂತಿಕೆ ನಮ್ಮ ಸಮಾಜವು ಇದು ತೀರ್ಮಾನಿಸಿದರೆ, ಹೆತ್ತವರು ತೆಗೆದುಕೊಂಡ್ರೆ ಸಮಾಜವು ಒಳಿತಾಗ್ತದೆ. ಸಮಾಜದ ಆ ಪಾಪದ ವರ್ಗದವರಿಗೆ ಅದನ್ನು ನೀಡಿ ಅಂತ ನಾವು ಏನು ಹೇಳ್ತಾವ, ಆ ಮಧ್ಯಮ ವರ್ಗ ಬೇಡ ವರ್ಗದವರಿಗೆ ತುಂಬ ಹೆಲ್ಪ್ ಆಗುವಂಥ ಸಂಗತಿ. ಇಲ್ಲಿ ಹೇಳಲಿಕ್ಕಿರುವಂಥದ್ದು ಬಡವರ್ಗ ಮಧ್ಯಮ ವರ್ಗದವರಿಗೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರವೂ ಸಹಕಾರ ಕೊಡ್ತದೆ, ನಾವು ಅದರ ಒಟ್ಟಿಗೆ ಕೈ ಜೋಡಿಸ್ತೇವೆ. ಹಾಗಾಗಿ ಇಂಥ ಸಂದರ್ಭವನ್ನು ಉಪಯೋಗಿಸ್ಕೊಳ್ಬಹುದು, ಡೈರೆಕ್ಟ್ ಆಗಿ ಬರ್ಬೋದು. ನಾನು ಡಾಕ್ಟರ್ ಧರ್ಮರಾಜ್, ನನ್ನ ನಂಬರ್ ನೀವು ಕೊಟ್ಟಿರ್ತೀರಿ, ಅದನ್ನೊಂದು ಕೊಟ್ಟು ಬಿಡಿ. ಆದರೆ ಅದನ್ನು ಸಂಪರ್ಕ ಮಾಡಿ ನನ್ನನ್ನೇ ಕರೆದು ಬರ್ಬೋದು, ಏನೂ ತೊಂದರೆ ಇಲ್ಲ. ನಾನು ಯಾಕೆಂದರೆ 24 ಗಂಟೆಯೂ ಅದೇ ಕೆಲಸದಲ್ಲಿ, ಅಡ್ಮಿಷನ್ ಕೆಲಸದಲ್ಲೇ ಇರ್ತೇನೆ. ಮತ್ತು ನಾನು ಅದು ಡೆಡಿಕೇಟ್ ಆಗಿ ಕೆಲಸ ಮಾಡ್ತೇನೆ. ನಮ್ಮ ಎಲ್ಲ ಟೀಚಿಂಗ್ ಫ್ಯಾಕಲ್ಟಿ ಕೂಡ ಡೆಡಿಕೇಟ್ ಆಗಿ ಮಾಡ್ತಾ ಇದ್ದಾರೆ. ಅದರಿಂದಾಗಿ ನನಗೆ ಸಂತೋಷ ಇದೆ. ನಮ್ಮ ಕಾಲೇಜ್ ಅತ್ಯಂತ ಉತ್ತಮ ರೀತಿಯಲ್ಲಿ ಫಂಕ್ಷನ್ ಆಗ್ತಾ ಉಂಟು.
ಫಲಿತಾಂಶ ಒಳ್ಳೆ ರೀತಿ ಉಂಟು. ಒಳ್ಳೆ ರೀತಿ ಫಲಿತಾಂಶ ಅಂದರೆ ನಮಗೆ 100ಕ್ಕೆ 100 ಫಲಿತಾಂಶ ಬರ್ತದೆ. ಮಾತ್ರ ಅಲ್ಲ, ಗೋಲ್ಡ್ ಮೆಡಲಿಸ್ಟ್ಗಳು 4-5 ಜನ ಪ್ರತಿ ವರ್ಷ ಹೊರಗೆ ಬರ್ತಾ ಇದ್ದಾರೆ. ಅದು ತುಂಬ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇನೆ. ಟೀಚಿಂಗ್ ಫ್ಯಾಕಲ್ಟಿ ಒಳ್ಳೆದಿದ್ದ ಕಾರಣ ಇಂಥದ್ದೆಲ್ಲ ಆಗ್ತಾ ಇದೆ. ಮತ್ತು ಅವರಿಗೆ ಬೇಕಾದ ಅನುಕೂಲತೆಗಳನ್ನು ಎಲ್ಲವನ್ನು ನಾವು ನಮ್ಮ ಸಾಧ್ಯವಾದಷ್ಟು ಮಟ್ಟಿಗೆ ಹೊಂದಿಸಿಕೊಂಡು ನಾವು ಮಂಗಳೂರಿನಲ್ಲಿ ಒಳ್ಳೆ ಕಾಲೇಜು, ಇಡೀ ಕರ್ನಾಟಕದಲ್ಲಿ ಅತ್ಯುತ್ತಮ ಕಾಲೇಜ್ ಎಂದು ಹೆಸರು ಪಡೆಯಲು ಸಹಕಾರಿ ಆಯಿತು. ಇದರಿಂದಾಗಿ ನಮಗೆ ತುಂಬ ಹೆಮ್ಮೆಯಿಂದ ಅದನ್ನು ಹೇಳಿಕೊಳ್ಬಹುದು. ಕೊನೆಯದಾಗಿ ಏನು ಹೇಳ್ತೀರಿ ಸರ್? ಈಗ ಸರ್ ಹೇಳಿದ ಹಾಗೆ ಈ ಒಂದು ವ್ಯಾಸಂಗವನ್ನ ಮಾಡೋ ಮುಖಾಂತರ ಯಾರು ಸಣ್ಣ ಅಥವಾ ಮಧ್ಯಮ ವರ್ಗದ ಜನರು ಏನಿದ್ದಾರೆ ಅವರ ಒಂದು ಕನಸು ಏನಿರ್ತದೆ, ಅಥವಾ ಅವರ ಮಕ್ಕಳು, ನಾವು ಹೆತ್ತವರು, ನಾವು ಬಂದಂತಹ ಕಷ್ಟ ಅವರಿಗೆ ಬರಬಾರದು, ಅವರು ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಬೇಕು ಮತ್ತು ಒಂದು ಒಳ್ಳೆ ಉದ್ಯೋಗದಲ್ಲಿ ಇರಬೇಕು ಅಂತ ಹೇಳತಕ್ಕಂಥ ಕನಸನ್ನು ಕಟ್ಟಿಕೊಂಡಂತ ಒಂದು ಹೆತ್ತವರಿಗೆ ಒಂದು ಹೇಳ್ತಕ್ಕಂಥ ಮಾತು, ನಿಮ್ಮ ಮಕ್ಕಳನ್ನ ನಿಮ್ಮ ಒಂದು ಸಾಮರ್ಥ್ಯದಲ್ಲೇ ಅವರನ್ನ ಓದಿಸಿ ಅವರದೇ ಆದಂತಹ ಒಂದು ವೃತ್ತಿಯನ್ನು ಅವರು ಆರಂಭಿಸಲಿಕ್ಕೆ ಸಹಾಯಕ ಆಗತಕ್ಕಂತಹ ಒಂದು ನಮ್ಮ ಏನು ತರಬೇತಿ ಇದೆ ಅದು ನಮ್ಮ ಸಂಸ್ಥೆಯಲ್ಲಿ ಸಿಗ್ತಾ ಇರುವಂತದ್ದು. ನಿಮ್ಮ ಕೆಲವೊಂದು ಏನು ಸಾಮಾಜಿಕ ಆಗಿರ್ಬೋದು, ಆರ್ಥಿಕವಾದಂತಹ ಕೆಲವೊಂದು ತಾಪತ್ರೆಗಳೇನಿದೆ ಅದರ ಎದುರಿಗೆ ಆ ವಿದ್ಯಾರ್ಥಿಗಳಿಗೆ ಸಿಗತಕ್ಕಂಥ ಟ್ರೈನಿಂಗ್ ಮತ್ತೆ ಅವರು ಮುಂದೆ ಅವರು ಹೋಗ್ಬೇಕಾದಂತಹ ವೃತ್ತಿ ಜೀವನಕ್ಕೆ ಅದು ದೊಡ್ಡದಲ್ಲ. ಆದ ಕಾರಣ ನೀವು ಒಂದು ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಚಿಂತಿತರಾಗಿದ್ರೆ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸೊ ಈ ರೀತಿಯ ಒಂದು ಸುಲಭವಾದ ರೀತಿಯಲ್ಲಿ ಅವರು ಶೈಕ್ಷಣಿಕವಾಗಿ ಅನುಭವವನ್ನು ಪಡೆದುಕೊಂಡು ವೃತ್ತಿಗೆ ಹೋಗತಕ್ಕಂತಹ ಒಂದು ತರಬೇತಿ ನಮ್ಮ ಸಂಸ್ಥೆಯಲ್ಲಿ ಸಿಗೋ ಕಾರಣ ನಮ್ಮ ಸಂಸ್ಥೆಯು ಕೂಡ ಆಡಳಿತ ಮಂಡಳಿ ಕೂಡ ಪ್ರತಿಯೊಂದು ಹಂತದಲ್ಲಿ ಇಷ್ಟೊಂದು ಸಹಕಾರವನ್ನು ಕೊಡೋ ಮುಖಾಂತರ ನಿಮ್ಮ ಮಕ್ಕಳ ಏನು ಒಂದು ಅವರ ಬಗ್ಗೆ ಕನಸು ಕಟ್ಟಿಕೊಂಡಿದ್ದೀರಾ ಅದು ಸಾಕಾರ ಮಾಡಲಿಕ್ಕೆ ನಮ್ಮ ಸಂಸ್ಥೆ ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ನಾವು ಎಲ್ಲ ವಿಷಯಗಳನ್ನು ವಿವರವಾಗಿ ಚರ್ಚಿಸಿದ್ದಾಯಿತು. ಇದೆಲ್ಲವನ್ನು ತಿಳ್ಕೊಂಡು ಎನಿ ಟೈಮ್ ನೀವು ನಮ್ಮನ್ನು ಈ ಒಳ್ಳೆಯ ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಂದು ಒಂದು ಕ್ಲೂ ಕೊಡ್ತಾ ಇದ್ದೇನೆ. ನೀವು ಈ ಕೋರ್ಸ್ಗಳಲ್ಲಿ ಯಾವುದೇ ಕೋರ್ಸ್ ತಗೊಂಡು ಕಲಿತು ಪಾಸಾಗಿ ಹೊರಗೆ ಬಂದ ನಂತರ ನೀವು ಕೆಲಸ ಪಡಿತೀರಿ ಅಂತ ಈಗಾಗಲೇ ಹೇಳಿದ್ದೇನೆ. ಪಡೆದ ನಂತರ ನೀವು ಇಡೀ ಕೋರ್ಸಿಗೆ ಎಷ್ಟು ಖರ್ಚು ಮಾಡಿದ್ದೀರಾ ಆ ಖರ್ಚನ್ನು 1 ವರ್ಷದೊಳಗೆ ನೀವು ತಿರುಗಿ ಪಡೆಯುವಂಥ ಅವಕಾಶ ಈ ಕೋರ್ಸ್ಗಳಲ್ಲಿದೆ. ಅದನ್ನು ನೀವೆಲ್ಲರೂ ಉಪಯೋಗಿಸಿಕೊಳ್ಳಿ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ. ವಿಸ್ತೃತವಾಗಿ ಮಾಹಿತಿಯನ್ನು ತಿಳಿಸಿಕೊಟ್ರಿ ಅಂದ್ರೆ ಬಹುಶಃ ಅರಿವು ಇಲ್ಲದವರಿಗೆ ಖಂಡಿತವಾಗ್ಲೂ ಅರಿವು ಮೂಡಿರುತ್ತೆ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ವೀಕ್ಷಕರೇ, ಇದು ಮಂಗಳ ಗ್ರೂಪ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಬಗೆಗಿನ ಮಾಹಿತಿ. ಸೊ ಅತ್ಯಂತ ಸುಲಭವಾಗಿ ಉದ್ಯೋಗವನ್ನು ಪಡೆಯಬಹುದಾದಂತಹ ಕೈಗೆಟುಕುವ ದರದ ಕೋರ್ಸ್ಗಳು ಸಂಸ್ಥೆಯಲ್ಲಿ ಲಭ್ಯವಿದೆ. ಸೊ ಯಾರೆಲ್ಲ ಈಗ ಆರ್ಥಿಕ ಸಂಕಷ್ಟ ಅಥವಾ ಇನ್ನಿತರ ಕಾರಣಗಳಿಂದ ಕಂಗೆಟ್ಟಿದ್ದೀರೋ ಖಂಡಿತವಾಗ್ಲೂ ಅತ್ಯುತ್ತಮವಾದ ಉದ್ಯೋಗಾವಕಾಶದ ಕೋರ್ಸ್ಗಳು ಇಲ್ಲಿ ಲಭ್ಯ ಇದೆ. ಅದರ ಅವಕಾಶವನ್ನು ಪಡೆದುಕೊಳ್ಳಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸುದ್ದಿ ಮಾಹಿತಿಗಳ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.